ಆದರೆ ನಿನ್ನ ಗಂಡನಿಗೆ ಮುಟ್ಟಾಗಿ ಓಡಿದ್ದಾರೆ ಕಳ್ಳ ಎಲ್ಲಿಗೆ ಮತ್ತೆ ಎಂತದಕ್ಕೆ ಒಂದು ಮದುವೆಯಾಗಿ ಸಮಯ ಎಷ್ಟಾಯ್ತು ಎಲ್ಲಿಗಾದ್ರೂ ಹೋಗುವಾಗ ಒಂದು 6 ತಿಂಗಳೊಳಗೆ ಹೆಂಡತಿಯನ್ನು ಕರ್ಕೊಂಡೇ ಹೋಗ್ಬೇಕು. ಅಯ್ಯೋ ನಾವು 6 ವರ್ಷ ತಿರುಗಿದ್ದೇವೆ 6 ತಿಂಗಳು ಉಂಟು ಉಂಟು ಅದು ಮೊದಲ ಹೆಂಡತಿಯ ಒಟ್ಟಿಗೆ ಅಂತಲ್ಲ ಆದ್ರೆ ಇಷ್ಟೋ ಮಂದಿ ನಿನ್ನ ಅಕ್ಕಸರೊಂದಿಗೆ ನೀನು ಒಡೆಯನಾಗಿ ಬೆಳೆಯುತ್ತೆ ಆಯಿತು. ನನ್ನ ಪತಿದೇವರು ಮಾಡಿದಂತಹ ಆ ಕೃತ್ಯಕ್ಕೆ ಈಗ ಶಿಕ್ಷೆ ಕೊಡುತ್ತಾರೆ. ಹೌದು ಅದು ಕೆಲವು ಸಲ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುದು ಅಂತ ಉಂಟು. ಅದು ಎಂತದಕ್ಕೆ ಅಂತ ಒಂದು ಪ್ರಶ್ನೆ ಬಂದ್ರೆ ಎಮ್ಮೆಗೆ ಜ್ವರ ಅಲ್ವಾ ಕೋಣ ಅದರ ಹತ್ತಿರ ಹೋಗಬಾರದು ಅಂತ ಕೋಣಕ್ಕೆ ಬರೆ ಹಾಕುದು. ನಿನ್ನ ಗಂಡ ಮಾಡಿದ ತಪ್ಪಿಗೆ ಅವ ಸಿಕ್ಕದೇ ಇದ್ರೆ ಹೆಂಡತಿ ಈ ಲೋಕದ ನ್ಯಾಯವೇ ಹಾಗೆ. ಗಂಡ ಸಾಲ ಮಾಡಿ ಅದು ಮುಳುಗಿದ್ರೆ ಅವರ ಹೆಂಡತಿಯನ್ನೇ ಇಟ್ಕೊಂಡು ಕೊಡು ನೀನು ಕೊಡು. ಅದಕ್ಕೆ ಸಾಲ ಮಾಡುವ ಗಂಡನನ್ನು ಮದುವೆ ಆಗಬಾರದು. ಬುದ್ಧಿ ಮಾಡುವ ಗಂಡನಿಗೆ ಹೆಂಡತಿ ಆದರೆ ಹೀಗೆ ನಿನ್ನ ಗಂಡ ನಮ್ಮ ಕೈ ತೆಗೆದಿದ್ದಾರೆ. ನಿನ್ನ ಸೊಕ್ಕಿನ ಮಾತಿನೊಳಗೆ ನಾನು ಸಿಲುಕಿ ಕೊಡುವ ಸೊಕ್ಕು ಬೇಕಾದ ಸೊಕ್ಕು ಏನು ಮಾಡಿದ ನಾನು ಸೊಕ್ಕಿನ ವಿಷಯ ಆಡುವಂತಹ ರೀತಿಗೆಲ್ಲ ನಾನು ನಿನ್ನ ಬಲೆಯೊಳಗೆ ಸಿಲುಕಿ ಕೊಡುವ ಎಂಥದ್ದು ಬಲೆ ಈಗ ನಿನ್ನನ್ನು ತಂದಾಗಿದೆ ನಮ್ಮ ಅರಮನೆಯ ಅಂತಃಪುರದೊಳಗಿದ್ದಿ ಎಂಥದ್ದು ಮತ್ತೆ ಬಲೆ ಅಂದ್ರೆ ನೀನು ಹೇಳುವಂತಹ ಹುಟ್ಟಿಗೆ ನಾನೇ ಇಲ್ಲಿ ಇರುತ್ತೇನೆ ನಿನ್ನ ಜೊತೆಯಲ್ಲಿ ಇರುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಯಾಕೆ ಇರುವುದಿಲ್ಲ? ನನ್ನ ಪತಿದೇವರು ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದೇ ಬರುತ್ತಾರೆ. ಯಾವಾಗ ಯಾವಾಗಲ್ಲ ಮತ್ತೆ ಈಗ ಇಲ್ಲದೆ ಇದ್ದದ್ದು ಮತ್ತೆ ಇನ್ನಾದ್ರೂ ಬಂದೇ ಬರ್ತಾರೆ. ಒಂದು ಗ್ರಾಮ್ಯವಾಗಿ ಹೇಳುವ ಕ್ರಮ ತಾಯಿ ಕೊಟ್ಟಕ್ಕೆ ಇಲ್ಲದೆ ಅಂತ ಗೊಂಬೆ ಇರ್ತದಕ್ಕೆ. ಈಗ ನಿನ್ನನ್ನು ಕರ್ಕೊಂಡು ಬರುವಾಗ ಎಳ್ಕೊಂಡು ಬರುವಾಗ ನಿನ್ನ ಗಂಡ ಎಲ್ಲೋ ಸಾಕು ಹೊರಟಿದ್ದು ಹೋಗಿದ್ದಾರವ ಅವ ಇಲ್ಲ. ಈಗ ನಿನಗೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನಿನ್ನ ಗಂಡ ಮಾಡಿದ ತಪ್ಪಿಗೆ ಅವ ಸಿಕ್ಕದೇ ಇದ್ರೆ ಅವನ ಹೆಂಡತಿಯೋ ಅವನ ಮಗನೋ ಅವನ ಅಮ್ಮನೋ ಅವನ ಮತ್ತೆ ನೋಡ್ಲಿಕ್ಕಿಲ್ಲ ಕೊಚ್ಚುವುದೇ. ಆದರೂ ನಿನ್ನ ಮೇಲೆ ನನ್ನ ಕೃಪಾ ದೃಷ್ಟಿ ಹರಿದಿದೆ. ನಿನಗೊಂದು ಜೀವನ ಕೊಡುವ ನಿನಗೊಂದು ಬದುಕು ಕೊಡುವ ಅಂತ ನೀನು ಹೇಳ್ತೀನಿ. ನನ್ನ ಗಂಡ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಇಂಥದ್ದು ಬರ್ತಾನೆ ಕರ್ಕೊಂಡು ಹೋಗ್ತಾನೆ. ಈಗ ಮದುವೆ ಆಗಿ 6-3 ತಿಂಗಳು ಕಳೆಯಲಿಲ್ಲ ಅವ ಇಲ್ಲ. ಎಲ್ಲಿ ಹೋಗಿದ್ದಾನೆ? ಎಲ್ಲಿಗಾದ್ರೂ ಕಳೆದು ನೀನು ಹೆಂಡತಿ ಅಲ್ವಾ? ಹೆಂಡತಿ ಆದವನಿಗೆ ಗೊತ್ತಿಲ್ಲದ ಗಂಡ ಎಲ್ಲಿಗಾದ್ರೂ ಹೋಗುವ ಅವ ಹೋಗುವುದಿದ್ರೆ
ಸೀತೆಯನ್ನು ಬಯಸಿದ. ಕೊನೆಗೆ ಏನಾಯಿತು? ಏನಾಯ್ತು? ಸೀತೆಯನ್ನೇ ಮರಣವಾಗಿಲ್ವಾ? ನೀವು ಸಾಯುವಾಗ ಸಾಯ್ತಾರೆ ಅವರಿಗೆ ಮಾತು ಕೊಟ್ಟುಬಿಡ್ತಾರೆ ನಿಮಗೆ ಕಾಕತಾಳೀಯ ನ್ಯಾಯ ಅಂತ. ಕಾರ್ಯವನ್ನು ಗೆಲ್ಲಲ್ಲಿ ಕೊಡುವಾಗ ಗೆಲ್ಲು ಮುರಿಯುವುದು ಅಂದ್ರೆ ಹಣ್ಣು ಬೀಳುವುದು ಅದು ಕಾಗೆಯ ಭಾವದಿಂದ ಅದು ಹೋಗಿ ಬೀಳಲಿಕ್ಕಾಗುವಾಗ ಇದು ಹೋಗಿ ಕೂತಿದ್ದು. ರಾವಣ ಸಾಯ್ಲಿಕ್ಕಾಗುವಾಗ ರಾಮ ಬಂದ. ರಾಮ ಬಂದರಿದ್ದರೆ ರಾವಣ ಸತ್ತ ಅಂತ ಒಂದು ಅಪವಾದತೆ. ರಾವಣ ಸತ್ತದ್ದು ರಾಮನಿಂದಲೂ ಅಲ್ಲ, ರಾವಣ ಸತ್ತದ್ದು ಸೀತಾಪಹರಣ ಮಾಡಿಯೂ ಅಲ್ಲ. ಅವ ಎಷ್ಟೋ ಜನರನ್ನು ತಂದಿದ್ದಾರೆ ಚಿತ್ತಬಹುದು ದೊಡ್ಡ ಅಡ್ಡಕ್ಕೆ. ನೀನು ಸೀತೆಯು ಆಗುವುದು ಬೇಡ, ನಾನು ರಾವಣನು ಆಗುವುದು ಬೇಡ. ಒಂದು ವೇಳೆ ನನ್ನನ್ನು ರಾವಣ ಆಗೋದಿನ್ನು ತಿಳಿಯುವುದಿಲ್ಲ. ನೀನು ಸೀತೆ ಅಲ್ಲ, ರಾವಣ ಸೀತೆಗಿಂತ ಮೊದಲು ತಂದಿದ್ದಾರಲ್ಲ ಕೆಲವು, ಅದರಲ್ಲಿ ಒಂದು ನೀನು. ಆ ಬಳಿಕ ಕೀಚಕನಿಗೆ ಏನಾಯಿತು? ಏನಾಯ್ತು? ಅವನು ಹಾಗೆ ದ್ರೌಪದಿಯನ್ನು ಬಯಸಿದ, ಅವನಿಗೂ ಮರಣ ಬಂತು. ಯಾರು ಹೇಳಿದ್ದು? ಅವರು ದ್ರೌಪದಿಯನ್ನು ಬಯಸಲೇ ಇಲ್ಲ. ಸೈಲೇಂದ್ರಿಯ ಅಕ್ಕನ ತಲೆ ಮಾತು. ಈ ಕಾಲ ಹೇಗೆ ಈಗ ಒಂದು ಸೇವೆಗೆ ದಾಸಿಯರು ಅಂತ ನಿಂತೆ, ಆ ದಾಸಿಯರು ಅರಸನ ಸೊತ್ತು ಅಂತ ಲೆಕ್ಕ. ಅಕ್ಕನ ತಲೆ ಮಾತುಗಳನ್ನು ನೋಡಿದ್ದು ಒಳಗೆ ದ್ರೌಪದಿ ಇದ್ದು ಯಾರಿಗೆ ಗೊತ್ತುಂಟು? ಸೈಲೇಂದ್ರಿಯನ್ನು ಬಯಸಿದ್ದು ನೀರು ತಿಳಿದುಕೊಳ್ಳುವುದು ಹಾಗೆ. ಸರಿ, ಹಾಗೆಂತ ಈ ಹೊತ್ತಿಗೆ ಹೆಣ್ಣನ್ನು ಬಯಸಿದ್ರೆ
ಈ ಲೋಕದಲ್ಲಿ ಇರುವಂತವರು ಕೆಲವರು ಇರ್ತಾರೆ, ಅವರಿಗೆ ಸರಿಯಾದಂತಹ ತ್ರಾಣ ಇರುವಾಗ ಹೆಂಡತಿಯ ನೆನಪೇ ಆಗುದಿಲ್ಲ. ಸಾಯಲಿಕ್ಕಾಗೋದ ಸೇವೆಗಾದರೂ ಬೇಕು ಅಂತೇಳಿ ಹೆಂಡತಿಯ ನೆನಪಾಗುತ್ತೆ. ಮಾರಿ ಸಂತಾನ ನನ್ನ ಬಗ್ಗೆ ಗೊತ್ತಿಲ್ಲ ಅವನಿಗೆ. ನನ್ನ ಮಗನೇ ಹಾಗೆ ನನ್ನ ಕೈಯಲ್ಲಿ ಸತ್ತವ ಮತ್ತೊಮ್ಮೆ ಬದುಕಿ ಬಂದನಾದರೆ, ನನ್ನಲ್ಲಿ ಯುದ್ಧವನ್ನು ಮಾಡಿದನಾದರೆ ನಾನು ಸತ್ಯ ಅಂತಾದರೆ ಅವ ಕೊಂದ ಅಂತ ಆಗ್ತದೆ. ಇಂಥ ವರ ಇರುವುದರಿಗೆ ಇವ ಸತ್ತೇ ಹೋಗಿದ್ದಾನೆ, ಇನ್ನು ಬದುಕಲಿಕ್ಕೆ ಉಂಟವ. ಎಂಥದ್ದು ಬದುಕುವುದು? ಹೊಸ ಪ್ರಸಂಗ ಬರೆಯಬೇಕು.
ಮೈಮನೆಯವರಿಗೆ ಯಾವ ರೀತಿ ಧರ್ಮವನ್ನು ಧರಿಸ್ತಾರೆ, ಯಾವ ಧರ್ಮದಲ್ಲಿ ಪಾಲ್ಗೊಳ್ಳುತ್ತಾರೆ, ಯಾವ ಪಾಪವನ್ನು ಮಾಡ್ತಾರೆ ಎಂಬುದನ್ನು ಈ ಶೈಲಿಯಲ್ಲಿ ಬೆಳೆದಿಡಲಾಗುತ್ತದೆ. ಆಯ್ಕೆ ಮುಗಿದ ಕ್ಷಣವೇ ಅವರನ್ನು ಪ್ರಾಣವನ್ನು ಹರಣ ಮಾಡಿ ಇಲ್ಲಿ ಎಳ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಬೇಕಾಗುತ್ತದೆ. ಪುಣ್ಯಾತ್ಮರಿಗೆ ಅವರು ಮಾಡಿದಂತಹ ಪುಣ್ಯಕ್ಕೆ ಸರಿಯಾದಂತಹ ಫಲ ನಾವು ಕೊಡ್ತೇವೆ. ಕೆಲವು ಬ್ರಹ್ಮಭಕ್ತರಿದ್ದಾರೆ, ಅವರನ್ನು ಸತ್ಯಲೋಕಕ್ಕೆ ಕಳುಹಿಸಿಕೊಡ್ತೇವೆ. ಕೆಲವರು ಹರಿಭಕ್ತರಿದ್ದಾರೆ, ಅವರನ್ನು ವೈಕುಂಠಕ್ಕೆ ಕಳುಹಿಸಿಕೊಡ್ತೇವೆ. ಹಣಭಕ್ತರಾದರೆ ಕೈಲಾಸಕ್ಕೆ. ಇನ್ನು ಕೆಲವರು ಸ್ವಲ್ಪ ಕಡಿಮೆ ಆದಂತಹ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಅವರನ್ನು ದೇವಲೋಕಕ್ಕೆ ಕಳುಹಿಸಿಕೊಡ್ತೇವೆ. ಆಮೇಲೆ ಪಾಪಿಗಳಿಗೆ ಅಂತ ಕೇಳಿದ್ರೆ ಪಾಪಿಗಳಿಗೆ ಶಿಕ್ಷೆ ಇಲ್ಲಿ ಕುಂಬಿ ಮಕ್ಕ ರೌರವ ನರಕ, ಆಮೇಲೆ ದಾನವೊಳಗೆ ನಮ್ಮವರು ಬೇಕಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡುವಂಥವರು. ಹಾಗಾದರೆ ಖಂಡನಾದಂತಹ ನಾನು ನ್ಯಾಯಾಧೀಶರಾಗಿದ್ದೇನೆ, ವಲಸ್ತನಾಗಿ ಕುಳಿತಿದ್ದೇನೆ. ಬಂದವರ ವಿಚಾರಣೆ ಆಗಬೇಕಾಗಿದೆ. ಬಂದವರ ವಿಚಾರಣೆ ಮಾಡಬೇಕಿದ್ದಾದ್ರೆ ಹೋಗ್ಬೇಕಲ್ಲ. ಚಿತ್ರಗುಪ್ತ ಬಹಳ ಸಂತೋಷದಿಂದ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ಯಲ್ಲ. ಈಗ ಅಪಸವ್ಯವಾಗಿ ಹಾಕಿಸಿದಲ್ಲಿ ಅಪಸವ್ಯವಾಗಿ ಹಾಕಿಕೊಂಡದ್ದು ಅಲ್ವಿಲ್ವಾ? ಬಾಯಿ ಯಾಕೆ ತಡ ತಡ ಯಾಕೆ? ಹೊತ್ತಿಗೆ ಸರಿಯಾಗಿ ನಿಷ್ಠೆಯಿಂದ ದುಡಿಯುವ ನೀವು ಚಿತ್ರಾಗುತ್ತ ಅಂತ ಕರೆದ ಮೇಲೆಯೇ ನೀನು ಓಡಾಡಿಕೊಂಡು ಬಂದಿದ್ದಿ. ಯಾಕೆ ತಡ ಮಾಡಿದ್ದಿ? ಯಾಕಂದ್ರೆ ನಮ್ಮ ಮೂಲಕದಿಂದ ಬರುವಂತ ಆತ್ಮಗಳು ಅವುಗಳ ನಿಮ್ಗೆ ಒಪ್ಪಿಸಬೇಕಲ್ಲ. ಹೌದು. ಸರತಿ ಸಾಮಾನ್ಯ ನಿಲ್ಲಿಸಿ ಬಂದದ್ದು. ಓ ಒಂದೇ ಸವರಿ ಕಲಿಯುವುದಕ್ಕೆ ಆಗುವುದಿಲ್ಲ. ಸರದಿ ಪ್ರಕಾರವಾಗಿ ಕರೆದ್ರೆ ನ್ಯಾಯ ತೀರ್ಮಾನ ಮಾಡುವುದಕ್ಕೆ ಒಳ್ಳೆಯದಾಗ್ತದೆ ಅಲ್ವಾ? ಹಾಗಾದ್ರೆ ಸರದಿ ಪ್ರಕಾರವಾಗಿ ನಿಲ್ಲಿಸಿದ್ಯಾ? ನಿಲ್ಲಿಸಿದ್ದೇನೆ. ಪ್ರಾರಂಭಿಸುವುದ? ಪ್ರಾರಂಭಿಸಿದ್ರೆ ಒಬ್ಬನು ಒಂದೊಂದೇ ಪ್ರಯತ್ನ ಹೇಳ್ಕೊಂಡು ಬರ್ತೀಯಾ? ಬರ್ತೇನೆ. ಬರೋಣ. ಹೋಗು. ಇದೊಂದು ಹೆಣ್ಣಿನ ಆತ್ಮ. ಹೆಣ್ಣಿನ ಹೆಣ್ಣಿನ ಏನು ವಿಷಯ? ಇವಳ ಹೆಸರು ಪೋಯಿನಿ ಅಂತ. ಇಲ್ಲಿಗೆ ಹೆಸರು ಪೋಯಿನಿ. ಮೋಹಿನಿ. ಮೋಹಿನಿ ಮೋಹಿನಿ ಉತ್ತಮ ಕುಲದಲ್ಲಿ ಹುಟ್ಟಿದವಳು. ಮೋಹನ ಮತ್ತು ಮೋಹಿನಿ ಅಲ್ವಾ? ಮೋಹಿನಿ ಇದರಲ್ಲಿ ಮೋಹಿನಿ ಉತ್ತಮ ಕುಲದಲ್ಲಿ ಹುಟ್ಟಿದವಳು. ಇವಳು ವಿದ್ಯಾವಂತಳಾಗಬೇಕು ಅಂತ ಇವಳನ್ನು ಗುರುಮಠಕ್ಕೆ ಸೇರಿಸಿ ತಂದೆ ತಾಯಿ ಒಳ್ಳೆದು ಒಳ್ಳೆ ವಿದ್ಯೆ ಕಲಿತಿದ್ರು. ಆ ಸಮಯದಲ್ಲಿ ಪ್ರಾಯಪ್ರಬುದ್ಧಳಾದರು. ಪ್ರಾಯಪ್ರಬುದ್ಧಳಾದ ಮೇಲೆ ಸಣ್ಣವರಾದ ಮೇಲೆ ದೊಡ್ಡವರಾಗಲೇಬೇಕು. ದೊಡ್ಡವರಾದ ಮೇಲೆ ಪ್ರಾಯಪ್ರಬುದ್ಧರಾಗಲೇಬೇಕು. ಪ್ರಾಯಪ್ರಬುದ್ಧರಾದ ಮೇಲೆ ಮುದುಕರಾಗಲೇಬೇಕು. ಗೊತ್ತಾಯ್ತಲ್ಲ? ಇವಳಿಗೆ ಸ್ವಲ್ಪ ಹುಚ್ಚು ಪ್ರಾರಂಭ ಆಯಿತು. ಹೌದಾ? ಈಗ ಹುಚ್ಚಿನಿಂದಲೇ ಬಂದದ್ದು ಇಲ್ಲಿಗೆ. ಹುಚ್ಚು ಇದೆಲ್ಲ ಇದು
ಅದೇನು ಹುಚ್ಚು ಹಾ. ಗಂಡಿನ ಓ. ಹೇಳ್ತಾರೆ. ಹಾಗೆ. ಪ್ರಾಯಪ್ರಬುದ್ಧರಾದವರಿಗೆ ಹಾ. ಯಾರಿಗೆ ಆಗಲಿ ಹಾ. ಅಂಥದ್ದೊಂದು ಆಗ್ತದೆ ಆಗ್ತದೆ. ಸಂದರ್ಭ. ಹೌದು. ಹ್ಮ್. ಆದ್ರೆ ಹೆಚ್ಚಾಗಬಾರ್ದಲ್ಲ. ಹ್ಮ್. ಇವಳಿಗೆ ಸ್ವಲ್ಪ ಹೆಚ್ಚಾಗಿ ಏನದು ಇಂಥವರಿಗೆಲ್ಲ ಪತ್ರ ಬರೆಯುವುದು ಹಾ. ಪ್ರೀತಿಸಿ ಹಾ. ನಾನು ಹಾಗೆ ಮಾಡ್ತೇನೆ. ಪ್ರೇಮ ಪತ್ರ. ಪ್ರೇಮ ಪತ್ರ ಬರೆಯುವುದು. ಸರಿ. ಅವರಿಂದ ಹಣ ತೆಗೆದುಕೊಳ್ಳುವುದು ಹಾ. ಹೀಗೆ ಹಣ ಮಾಡ್ತಾ ಇದ್ದಳು. ಹೌದಾ? ಹೌದು ಹೌದು. ಹಾ. ಆಮೇಲೆ ಗುರುಗಳಿಗೆ ಗೊತ್ತಾಯ್ತು. ಹಾ. ಗುರುಗಳು ಗುರುಮಠದಿಂದ ಹೊರಗೆ ಹಾಕಿ ಹಾ. ಇವಳು ಮನೆಗೆ ಹೋದ್ರು. ಹಾ. ಇವಳ ಬುದ್ಧಿ ಗೊತ್ತಿಲ್ಲ ತಂದೆ ತಾಯಿಗಳು ಹಾ. ಇವಳಿಗೆ ಒಂದು ಮದುವೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಒಳ್ಳೆ ಕೆಲಸ ತರ ಇದೆ. ಮತ್ತೆ ಮದುವೆ ಮಾಡುವುದಂದ್ರೆ ಒಳ್ಳೆ ಕೆಲಸ. ಅದು ಒಳ್ಳೆ ಕೆಲಸ. ಹ್ಮ್. ಮದುವೆ ಆದವರು ಹ್ಮ್. ಅಡುಗೆ ಮಾಡುವವರು ಹ್ಮ್. ಅಡುಗೆ ಮಾಡುತ್ತಾರೆ. ಇವಳು ಮನೆಯಲ್ಲಿರುವುದು ಅವಳು ಅಡುಗೆಗಂತ ಇಲ್ಲಿ ಹೋಗುದು. ಹಾ. ಒಂದು ದಿವಸ ಅವರು ಅಡುಗೆ ಮಾಡಿ ಮನೆಗೆ ಬರುವಾಗ ಹಾ. ಬೇರೆ ಮನೆಯವರ ಅಡುಗೆ ಉಳಿತು. ಹೌದಾ? ಹೌದೌದು. ಅಲ್ಲಿ ಮಾತಾಡೋದು ಜನ ಬೇಕಲ್ಲ. ಮಾತಾಡ್ತಾರೆ ಕರ್ಮ ಮಾತಾಡ್ತಾರೆ. ಯಾರಿಗೆ ಗೊತ್ತು? ಬೇರೆಯವರ ಮನೆ ಹುಡುಗಿಯಲ್ಲಿ ಅಂತ ಮಾತಾಡ್ತಾರೆ. ಏ, ಹಾಗಲ್ವೋ ಅದೇ. ಮನಕ್ಕೆ ಬೇಸರವಾದ್ರೆ ಹಾ. ಹತ್ತಿರದ ಮನೆಯವರಲ್ಲಿ ಮಾತನಾಡುವುದು ಪರಿಪಾಠ ಇರ್ತದೆ ಲೋಕದಲ್ಲಿ. ಅದು ಬೇರೆ ಕಡೆ ಹೆಂಗಸರು ಅದ್ರ ಚಿಂತಿಲ್ಲ, ಗಂಡಸರು ಜೊತೆ ಕರ್ಮ ಮಾತಾಡ್ತಾರೆ. ಹೆಂಗಸರಲ್ಲಿ ಇದ್ರೆ ಗಂಡಸರಲ್ಲಿ ಮಾತಾಡ್ಬೇಕಲ್ಲ. ಅದು ಗಂಡ ಇಲ್ಲದ ಗೆಂತರ ಇದೆ. ಹೌದಾ? ಹಾ. ಇದನ್ನು ನೋಡಿದ ಗಂಡ ಹಾ. ಬಿಸಿಯಾಗಿ ಹಾ. ಕೊಪ್ಪಂದು ಇನ್ನು ಇಂಥ ಹೆಂಡತಿ ಬೇಡ ಅಂತ ಅವರೇ ಬಾವಿಗೆ ಹಾಕಿಸ್ಕೊಂಡು ಅವ ಸತ್ತು ಹೋದ. ಬಂದಾಗಿದೆ. ಅವ ಬಂದಿದ್ದಾನ? ಅವು ಬಂದು ಕೆಲವು ದಿವಸ ಆಯ್ತು. ಹಾಗಾದ್ರೆ ಇವಳನ್ನು ಕಾಯ್ತಾ ಇದ್ದಾರೆ ಅಂತ ಕಾಣ್ತದಲ್ಲ. ತಾಯಿಗೆ ತಮ್ಮ ಬೇಗ ಹೆಂಡತಿ ಬೇಡ ಅಂತ ಬಾವಿಗೆ. ಹೌದಾ? ಹೌದು. ಆಮೇಲೆ ಆಮೇಲೆ ಹಾ. ಇವರನ್ನು ಹೇಳೋರು ಕೇಳೋರು ಯಾರು ಇಲ್ಲದಾಯ್ತು. ಹ್ಮ್. ಆಮೇಲೆ ಇವಳು ಮಾಡಿದ್ದೇ ಆಟ. ಸರಿ. ಆಯ್ತು. ಹಾಗೆ ಬಂದು ಏನೋ ಗಂಡಸರು ಸೇರಿಕೊಂಡು ಇವಳಿಗೆ ರೋಗ ರೋಗ ಬಂದು ಸತ್ತು. ಬಂದು ಸತ್ತು. ಆಮೇಲೆ ಇಲ್ಲಿಗೆ ಬಂದ್ರು. ಇಲ್ಲಿಗೆ ಬಂದು ಇವಳಿಗೆ ಸರಿಯಾದಂತ ಶಿಕ್ಷೆ ಆಗಲೇಬೇಕು ಆಗ್ಲೇಬೇಕು. ಅಲ್ವಾ? ಹೌದು. ರೌರವ ನರಕ ಹಾ. ಕಳಿಸಿಕೊಡವನು. ನೇತಗಳ ವಿಚಾರ ಆಯ್ತಾ? ಬಂದ ಜನರ ಮುಗೀತಾ? ಹೇಗೆ ಇಲ್ಲ, ಏನೋ ಮನಸ್ಸಿಗೊಂದು ಸಂಶಯ ಬರ್ತಾ ಇದೆ. ಯಾವುದೊಂದು ಪ್ರೇಮ ಮಾತುಗಳಿದೆ ಅಂತ ಮನಸ್ಸು ಹೇಳ್ತಾರೆ. ನೋಡು ಏನು ಗಟ್ಟಿಯ? ಅದರಲ್ಲಿ ಮೋಹನ ಇದ್ದಾರ? ಇಲ್ವಾ? ಯಾಕಿಲ್ಲ? ಅದನ್ನು ಸೇರಿಸಬೇಕಿತ್ತು. ಇದರಲ್ಲಿ ಇದ್ದಗಟ್ಟ ಸದಾಶಿವ ಆಮೇಲೆ ಎಲ್ಲ ಜಗನ್ನಾಥ ಜಯಪ್ರಕಾಶ ಕೆರುವುದೇ ಆಮೇಲೆ ಆಮೇಲೆ ಪ್ರಜ್ವಲ ಗೃಹಿಕೆರೆ ಇಲ್ಲಿಗೆ ಬಂದು ನಾವು ನೋಡ್ತೀವಿ ಇದಾಗಲೇ ಆಗ್ತಿತ್ತು. ಅಲ್ಲ, ನೀನು ನೋಡಿದ್ರೆ ಆಗುತ್ತಿಲ್ಲ, ವೈದ್ಯರಾಗಿಲ್ಲ. ಆಮೇಲೆ ಒಂದುಂಟು ಏನು? ಒಂದು ಪ್ರೇತ ಬರುವುದಕ್ಕಿದೆ. ಹೌದು. ಅಂದ್ರೆ ಅದು ನಮಗೆ ಅಪಮಾನ ಅಲ್ವೇನೋ? ಮೂರು ಮೂರ್ತಿಗಳ ಬಿಟ್ಟಂತಹ ಕೆಲಸದಲ್ಲಿ ಇಷ್ಟರವರೆಗೆ ಯಾವ ತಪ್ಪನ್ನೂ ಎಸಗಿದವ ಎಂಬನಲ್ಲ ಅಲ್ವೇ? ಹಾಗಾಗಿ ಇವತ್ತೊಂದು ಪ್ರೇತ ಬರುವುದಕ್ಕಿದೆ ಅಂತಾದ್ರೆ ಅದು ನಮಗೊಂದು ಪ್ರಶ್ನಾರ್ಥಕ ಹಿನ್ನೆ ಅಂತ ಆಗುದಿಲ್ವಾ? ಬಿಟ್ಟಿಗೆ ಬರಬೇಕು ಕೆಲಸದಲ್ಲಿ ನಾವು ತಪ್ಪಿದ್ದೇವೆ ಅಂತ ಆಗುದಿಲ್ವಾ? ಆಗ್ತದೆ. ಹಾಗಾಗಲೇಬಾರದು ಅಂತಾದ್ರೆ ಏನ್ ಮಾಡ್ಬೇಕು? ನೀನೊಂದು ಕೆಲಸ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು? ಈಗಲೇ ಭೂಮಿಗೆ ಇಳಿಬೇಕು. ಆ ಭೂಮಿಗೆ ಇಳಿದು ಆ ಪ್ರೇತವನ್ನು ಹುಡುಕಬೇಕು. ಹುಡುಕಿ ಅದರ ಕೊರಳಿಗೆ ಪಾಶ ಹಾಕಿ ದರ ಎಳೆದುಕೊಂಡು ಬರ್ಬೇಕು. ಹೋಗ್ತೀಯಾ? ಹೋಗು, 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 ಹೋಗು. ಇದೇನು ಪಾಯಸ? ನಿನ್ನ ಮುಂಚೆ ಇದು ಪಾಯಸ.
ಇಡೀ ಭೂಮಿಗೆ ಹುಡುಕು ಪ್ರಯತ್ನವನ್ನು ಹಾಕು ಅವಳಿಗೆ ಹೇಳ್ಕೊಂಡು ಬಾ.
ಅವಳು ಘೋರ ರೂಪಿ ಪುರುಷ ಚಿತ್ರಗುಣ ಮಾಡಲಿಕ್ಕೆ ಮೈ ಮೇಲೆ ಬಂದು ಆಗ ಅವಳ ಕೈಗಳು ಇರಬಾರ್ದು ಅಂದರೆ ಕೈಗಳನ್ನು ತುಂಡು ಮಾಡಿದ್ದೇನೆ ನಾನು. ಅವಳು ಪುರುಷಾರ್ಥಿಕರಣ ಮಾಡಿ ಹೌದು, ಹಾಗಾಗಿ ಅವಳ ಕೈಗಳನ್ನು ಕತ್ತರಿಸಿಬಿಟ್ಟು ಕಪ್ಪು ಕಪ್ಪು ಘೋರ ರೂಪಿ ಅವಳು. ಕಪ್ಪಿದ್ರೆ ಗೋಲ ಅಂತ ಕಪ್ಪಿದ್ರೆ ಕೆಲವರು ಅದನ್ನು ಲಕ್ಷಣ ಅಂತ ಕರೀತಾರೆ. ಒಪ್ಪಿಗೆ ಅಂತ ಹೇಳ್ತಾರೆ. ಕಪ್ಪಿದ್ದೆಲ್ಲ ಘೋರ ಆಗ್ತಿಲ್ಲ, ಕಪ್ಪಿದ್ದೆಲ್ಲ ಪರಿಮಳ ಗೊತ್ತಾಯ್ತಲ್ಲ. ಸ್ವಲ್ಪ ಸಮಯ ಇದ್ದ ಪುನಃ ವನವಿಹಾರಕ್ಕೆ ಕಾಡನ್ನು ಸೇರಿಕೊಂಡ. ರಾಜರಾಗದ ವನವಿಹಾರ ಮಾಡುವುದು ಧರ್ಮ. ಮುಂದೇನಾಯ್ತು? ಅಲ್ಲಿ ಒಬ್ಬರು ತ್ರೈಲೋಕ ಸುಂದರಿಯನ್ನೆಲ್ಲ ಹುಡುಗಿ ಸಿಕ್ಕಿದ್ರು. ತ್ರೈಲೋಕ ಸುಂದರಿ ಅಲ್ಲಿ ಅವಳೊಂದಿಗೆ ಇವ ಕಾಲ ಕನ್ನಡಕ್ಕೆ ಪ್ರಾರಂಭ ಮಾಡಿ ನಾಡಿನ ವ್ಯವಸ್ಥೆಯನ್ನೇ ಮರೆತು ಬಿಟ್ಟ. ನಾಡನ್ನು ಮರೆತು ಅವಳತೆಯಲ್ಲಿಯೇ ಇರುವುದಕ್ಕೆ ಕಾರಣ. ಏನಾದರೂ ನಾಡಿನಲ್ಲಿ ಪ್ರಜೆಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದು ಹೆಂಡತಿಯನ್ನು ಸುಖವಾಗಿರಿಸಿ ನೀನು ಅವಳನ್ನು ಸಂತೋಷಪಡಿಸಬೇಕೆಂದು ವನವಿಹಾರಕ್ಕೆ ಹೋದವನಿ ಹೆಂಡತಿಗೂ ಆಶೆ ಇರುವುದಲ್ವಾ? ಅವಳನ್ನು ಕರ್ಕೊಂಡು ಹೋಗಬೇಕಿತ್ತು. ಯಾಕೆ ಹೋಗಲಿಲ್ಲ? ಚೊರೆ ಅಂಡೆ ಅಂದ್ರೆ ಮಾತಾಡುದು ಹುಚ್ಚಿಯ ಹುಚ್ಚಿ ಅಲ್ಲ. ಗಂಡನ ಹತ್ರ ಏನೋ ಮಾತಾಡುದು. ಏನೇನು ಅಂದ್ರೆ ಹಾಗೆ ಬಿಡಿಗಾಡಕ್ಕೆ ಬೇಡ ಅಂತ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಅವಳು. ಓಹೋ, ಹಾಗೆ ಅವಳು ನಿನ್ನ ಬೆನ್ನು ಬಿಡುವುದಿಲ್ಲ, ನಾನು ಬರ್ತೇನೆ ಅಂತ ಹಠ ಹಿಡಿತಾಳೆ. ಹಾಗಾಗಿ ನೀನು ಅವಳನ್ನು ಬಿಟ್ಟು ಹೋದ. ಸರಿ, ಬಿಟ್ಟು ಹೋದವ ಮತ್ತೊಂದು ಹೆಣ್ಣಿನ ಜೊತೆಯಲ್ಲಿ ಚಕ್ಕಂದಾಟಕ್ಕೆ ಪ್ರಾರಂಭ ಮಾಡಿದ್ಯಲ್ಲ, ಇದು ಸರಿಯಾ? ಇದು ಸರಿಯಾ? ನೀನು ರಾಜ ಹೌದ? ರಾಜರಾಗಲು ಹೇಗಿರಬೇಕು? ಪ್ರಜೆಗಳಿಗೆ ಆದರ್ಶಪ್ರಾಯರಾಗಿರ್ಬೇಕು. ತಂದೆಯ ಸ್ಥಾನದಲ್ಲಿರುವಂತಹ ರಾಜ ಪ್ರಜೆಗಳೆಲ್ಲ ಮಕ್ಕಳ ಸ್ಥಾನದಲ್ಲಿರುವವರು ಅವರನ್ನು ಕಾಪಾಡಿಕೊಂಡು ಬರಬೇಕು ಎಂಬ ವಿವೇಕ ನಿನಗಿಲ್ಲದೆ ಹೋಯ್ತಾ? ಅದನ್ನೆಲ್ಲ ಮರೆತು ಅವಳನ್ನು ಕಕ್ಕಂದಾಡ್ತಾ ಪ್ರಾರಂಭ ಮಾಡಿದ್ಯಲ್ಲ. ಎಲ್ಲಿ ಬರೆದದ್ದು? ಯಾರು ಬರೆದದ್ದು? ಯಾರೋ ಬರೆದಿಟ್ಟಿದ್ದಾರಂತ ಅದನ್ನೇ ಮಾಡುವುದಕ್ಕೆ ಹೋಗುವುದಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ತಪ್ಪೇ ಅವನಿಗೆ ಹೆಂಡತಿಯ ಜೊತೆಯಲ್ಲಿ ಮತ್ತೊಂದು ಹೆಣ್ಣಿಗೆ ಅಪರಾಧ ಅಲ್ವೇ? ಅಪರಾಧ. ನೀವು ಸರಿ ನಾನು ಹೇಳ್ತೇನೆ, ನೀನು ರಾಜನಾಗಿದ್ದವ ಹೌದಾ? ಪ್ರಜೆಗಳಿಗೆ ಏನಾಗಬೇಕು? ತಂದೆ ಹೆಸರು ತಂದೆ ಹೇಗಿರಬೇಕು? ಆದರ್ಶಪ್ರಾಯನಾಗಬೇಕು. ನಿನ್ನನ್ನು ನೋಡಿ ಪ್ರಜೆಗಳು ಕಲಿಬೇಕು. ರಾಜನಾದವ ಹೀಗಿದ್ದಾನೆ, ನಾವು ಅನ್ಯಾಯವನ್ನು ಮಾಡಬಾರದು ಎಂಬುದನ್ನು ಯೋಚನೆ ಮಾಡಿ ಮುಂದರಿಯಬೇಕು ಅವಳು. ಆದರೆ ನೀನು ಹೆಂಡತಿಯನ್ನು ಕಟ್ಟಿಕೊಂಡು ಮತ್ತೊಬ್ಬಳ ಜೊತೆಯಲ್ಲಿ ಚಕ್ಕಂದಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪ್ರಜೆಗಳು ಮಾಡುವುದನ್ನೇ ಅಲ್ವಾ? ಶಾಸನ ವಿಧಿಸ್ತೇನೆ ನಾನು. ನೀನು ಧರ್ಮಶಾಸ್ತ್ರ ಯಾರು ತಪ್ಪು ಹೋಗ್ಬಾರ್ದಂತೇಳಿ ನಾನು ಮಾಡಬಹುದು. ಏನ್ ಮಾಡ್ಬೋದು? ಈಗ ನೀವು ಹೇಳೋದು ಹೆಂಡತಿಯ ಜೊತೆಯಲ್ಲಿ ಗಂಡಸಾದವನಿಗೆ ಮತ್ತೊಂದು ಹೆಣ್ಣಿದ್ರೆ ಅಪರಾಧ ಅಂತ ಹೇಳೋದಲ್ಲ. ಅಪರಾಧ ಅಲ್ವೇ ಅಲ್ಲ. ಸರಿ, ಭೂಲೋಕದತ್ತ ಒಮ್ಮೆ ಗಮನವನ್ನು ಹರಿಸಿ ನೋಡಿ. ನೀವು ಏನು ಭೂಲೋಕದಲ್ಲಿದೆ? ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ 6 ಚಕ್ರಗಳಿದ್ದರೂ ಒಂದು ಹೆಚ್ಚಿನ ಚಕ್ರವನ್ನು ಮೇಲಿಡುವುದಿಲ್ವಾ? ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ 6 ಚಕ್ರಗಳಿದ್ದರೂ ಒಂದು ಚಕ್ರವನ್ನು ಮೇಲಿಡುವುದಿಲ್ವಾ? ಒಂದು ಪುಯ್ಯ ಅಂದ್ರೆ ಬೇಡವೇ? ಅದು ಯಾವುದು? ಅದು ವಾಹನ ಹೌದು ಅಲ್ವಾ? ನಾವು ರಾಜಮಹಾರಾಜರು ಸಂಚಾರ ಮಾಡುವ ಕುದುರೆ ಗಾಡಿಗೆ 6 ಚಕ್ರಗಳಿರ್ತದೆ. ಅದು ಪುಯ್ಯ ಆಗುವುದು ಹೇಗೆ? ಒಂದು ಎಲ್ಲರೂ ಅಡ್ಡಗೋಲು ಮುರಿದು ಹೋದ್ರೆ ಅಡ್ಡಗೋಲು ಮುರಿದು ಹೋದ್ರೆ ಮತ್ತೊಂದು ಅಲ್ವಾ? ಕೀಲಿಕಾಯಿ ಮುರಿದು ಹೋದ್ರೆ ಮತ್ತೊಂದು ಕೀಲಿ, ಮತ್ತೊಂದು ಚಕ್ರ. ಮಗನೇ ಏನೋ ಯಮನನ್ನೇ ತಲೆ ಬೆಳೆಸಿ ತಲೆ ಕೆಳಗೆ ಮಾಡುವುದಕ್ಕೆ ನೋಡ್ತೀಯಾ? ಇಲ್ಲ ಎಂಕಪ್ಪ, ನನ್ನ ಮಗ
ಅಧಿಕ ತಂಗಿ ನೀನು ಮಾಡಿದ್ದು ತಪ್ಪು ಅಂತ ನಾನು ಹೇಳುವುದಕ್ಕೆ ಬಂದಿದ್ದೆ. ಆಮೇಲೆ ಏನಾಯ್ತು? ಆ ಕೈ ಕಡಿದ ಹೆಣ್ಣು ಅವನ ಅಣ್ಣನಲ್ಲಿ ದೂರಲ್ಲಿದ್ದಳು. ಅವ ಸೇನಾ ಸಮೇತನಾಗಿ ಬಂದು ಯುದ್ಧವಾಯಿತು, ಇದ್ದವರನ್ನು ಕೊಂದು ಇವನ ಹೆಂಡತಿಯನ್ನು ನೀನು ಅವನ ತಲೆ ಕಾಡ್ತೀನಿ. ನೀನು ಊರಿನಲ್ಲಿಲ್ಲ, ಊರಿನಿಗೆ ನೆನಪಿಲ್ಲ, ಹೆಂಡತಿಯ ನೆನಪಿಲ್ಲ. ಅವನು ಹೇಳ್ಕೊಂಡು ಹೋದ್ಮೇಲೆ ನೆನಪಾತ್ರ ಪಾಪಿ ಮಗನೇ. ಮುಂದೆ ಕಥೆ ಏನಾಯ್ತಾ? ಈ ವಿಷಯ ಇವನಿಗೆ ಗೊತ್ತಾಯ್ತು. ಯುದ್ಧಕ್ಕೆ ಬಂದು ರಾಕ್ಷಸನಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ಅವನಿಂದ ಇವ ಹತನಾಗಿ ಹೌದಾ? ನೀನೊಬ್ಬ ರಾಜ, ಹುಟ್ಟುದಂದಿನಿಂದ ಸಾಯುವವರೆಗೆ ಯಾವ ರೀತಿಯ ಧರ್ಮವನ್ನು ಆಚರಿಸಿದವರಲ್ಲ, ಯಾವ ಕರ್ಮವನ್ನು ಮಾಡಿದವರಲ್ಲ, ಅನ್ಯಾಯವನ್ನೇ ಮಾಡಿದ್ದು. ಲಾಭದೇಶವಾದ ಪುಣ್ಯ ಸಂಪಾದನೆ ಮಾಡಿದ್ದೀಯಲ್ಲ ನೀನು. ನಿನ್ನಂತವನ್ನು ಭೂಮಿಯಲ್ಲಿ ಉಳಿಯಬೇಕಾ? ಒಂದು ವೇಳೆ ಉಳಿಯುತ್ತಾದ್ರೆ ಭೂಮಿಯೇ ಕಳೆಗೆ ಆಗಿರ್ಬೋದು. ಶೈಲಿಯನ್ನು ಸೇರಿಸಿ ಯಮ ಭದ್ರವರಿಗೆ ಶಿಕ್ಷೆ ಕೊಡುವುದು ನಾನೇ ಕೊಡ್ತೇನೆ. ನೀನೆ ಶಿಕ್ಷೆ ಕೊಡುವುದಕ್ಕೆ ಮುಂದಾಗಿದ್ದೀರಾ? ಅವನ ತಲೆ ಮೇಲೆ ಹೊಡೆಯುತ್ತೀನಿ. ಅವ ಪಾಪ ಮಾಡಿದ್ದಾನೆ, ಅದಕ್ಕಾಗಿ ನೀವು ಶಿಕ್ಷೆ ಕೊಡುವುದು ಅಂತ ಯೋಚನೆ ಮಾಡಿದ್ದೀರಾ? ಹೌದು. ಒಂದು ಪುಣ್ಯ ಕೆಲಸ ಮಾಡಿದ್ದಾನೆ. ತಲೆ ಸರಿ ಉಂಟು ನಿಮಗೆ? ನಾನು ಯಾಕೆ ಕರ್ಕೊಂಡು ಬಂದ ಸ್ಥಳ ಇಲ್ವಾ? ಎಲ್ಲಿಗೆ? ಇಲ್ಲಿಗೆ ನಾನೇ ಕರ್ಕೊಂಡು ಬಂದ. ಅವ ಮಾಡಿದ್ದೀರಲ್ಲ, ಬರ್ದಿಟ್ಟದ್ದು ಯಾರು? ಅದನ್ನು ಓದಿದ್ದು ಯಾರು? ಲವಲೇಶವಾದ ಪುಣ್ಯ ಇತ್ತು ಅದರಲ್ಲಿ. ಮತ್ತೆ ಪುಣ್ಯ ಸಂಪಾದನೆ ಆಗಿದೆ ಅಂತ ಹೇಳ್ತೀಯಲ್ಲ ನೀನು. ಇನ್ನು ಒಬ್ಬೆ ಹೊಡಿಲಿಕ್ಕೆ ಹೊರತಾಗಲಿಲ್ಲ. ಏನಾಯ್ತು? ಇವ ರಾಕ್ಷಸರಲ್ಲಿ ಯುದ್ಧ ಮಾಡಿ ಸಾಯುವಂತ ಸಮಯದಲ್ಲಿ ಶಿವೇ 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 ಅಂತ ಹೇಳ್ತಿದ್ದ. ಹುಚ್ಚಪ್ಪ, ಅವನ ಹೆಂಡತಿಯ ಹೆಸರು ಶಿವ ಅಲ್ವಾ? ಸಾಯುವ ಕಾಲದಲ್ಲಿ ಯಾರೇ ಆಗಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ತನ್ನ ಹತ್ತಿರದವರು ಯಾರಿರ್ತಾರೆ ಅವರ ಹೆಸರನ್ನು ಹೇಳಿಯೇ ಸಾಯುವುದು. ಗೊತ್ತಾಯ್ತಲ್ಲ? ಅವರಲ್ಲಿ ಮಾತನಾಡಿಯೇ ಸಾಯುವುದು. ಗೊತ್ತಾಯ್ತಲ್ಲ? ಅವ ಹಾಗೆ ಮಾಡಿದ್ದಾರೆ. ಒಂದು ವಿಚಾರ ಏನು? ನಮ್ಮ ಕುಲದೇವರು ಶಿವೇ, ಪರಮೇಶ್ವರನ ಹೆಂಡತಿ ಶಿವೇ. ಪರಮೇಶ್ವರನ ಮಾಡಿದ ಶಿವ. ಹೌದು. ಶಿವನ ಹೆಂಡತಿ ಶಿವ. ಹೌದು. ಶಿವೇ ಇವನ ಹೆಂಡತಿ ಆದ್ರೂ ಹೆಸರು ಮಾತ್ರ ಅಲ್ಲಿಗೆ ಸಲ್ತದೆ. ಅದಕ್ಕಾಗಿ ಪುಣ್ಯ ಸ್ವಲ್ಪ ಆಗಿದೆ. ಆ ಪುಣ್ಯಕ್ಕೆ ಏನಾದರೂ ಕೊಡ್ಬೇಕು ಅಲ್ವಾ? ಆಮೇಲೆ ಶಿಕ್ಷೆ. ಅಯ್ಯ, ಪುಣ್ಯ ಸಂಪಾದನೆ ಮಾಡಿದವನಿಗಲ್ಲ, ಸಾಯುವ ಕಾಲಕ್ಕೆ ಆಗಿ ಹೋಗಿದೆ. ಅದಕ್ಕಾಗಿ ಒಲಿದು ನಿನಗೊಂದು ವರವನ್ನು ಕೊಡ್ತೇನೆ. ಏನು ಬೇಕು?
ನಗುವುದಕ್ಕೆ ನನ್ನನ್ನು ಸೇರಿಸಬೇಡ, ನೀನು ಒಬ್ಬನೇ ಇವನಾಡುವಂತಹ ಮಾತನ್ನು ಕೇಳುವಾಗ ನಗು ತಡೆಯುವುದಕ್ಕಾಗಲಿಲ್ಲ. ನಗು ಉಕ್ಕಿ ಉಕ್ಕಿ ಬಂತು. ಇರುವಿನ ಹಂದರ ವರ ಒಂದು ಏನು ಬೇಕು ಅಂತ ಕೇಳಿದ್ರೆ ಒಂದು ರಾತ್ರಿಯ ಒಟ್ಟಿಗೆ ರಮ್ಯ ಸುತ್ತಬೇಕು ಅಂತ ಕೇಳ್ತಾ ಇದ್ದಾನಲ್ಲ, ಇವನಿಗೆ ಏನು ಎಷ್ಟು ಹುಚ್ಚಿ ಹುಚ್ಚಿ ಅದು ಹೇಳಿ ಆಗಿದೆ. ಕೊಡ್ಲೇಬೇಕಾದ ನಮ್ಮ ಧರ್ಮ. ಇಲ್ವಾ ಉಗ್ರಾಣಿ? ನೀವೀಗ ಒಂದು ಕೆಲಸ ಮಾಡಬೇಕು, ಇವರನ್ನು ಕರ್ಕೊಂಡು ಹೋಗಿ ರಮ್ಯ ಅಂತಃಪುರದೊಳಗೆ ಬಿಡಬೇಕು. ಆಮೇಲೆ ಹೊರಗೆ ಬಾಗಿಲಲ್ಲಿ ಕಾವಲಿ ನಾಳೆ ಉದಯಕ್ಕೆ ಅವನನ್ನು ಕರ್ಕೊಂಡು ನಿಮ್ಮ ಉದ್ಯೋಗಕ್ಕೆ ರಾಜೀನಾಮೆ. ನಿನ್ನ ರಾಜೀನಾಮೆಯನ್ನು ನಾನು ಅಂಗೀಕರಿಸಿದ್ದೇನೆ. ಒಂದು ತಿಂಗಳು ಪೂರ್ತಿ ಹಾಗಲ್ವೋ? ನಾನು ಹೇಳಿದ್ದೆ ಬೇರೆಯವರ ಜೊತೆಯಲ್ಲಿ ಕಳುಹಿಸಿಕೊಡಬಹುದು. ಕೊಟ್ಟರೆ ಏನಾಗುತ್ತದೆ? ಇವಾಗ ತಪ್ಪಿಸಿ ಓಡಿ ಹೋದ್ರೆ ಹುಡುಕುದು ಯಾರು ಇವನನ್ನು? ಇವನನ್ನು ಕಳುಹಿಸಬಹುದು. ಈ ಪುಟ್ಟ ಮಕ್ಕಳು ಅವರು ಹುಡುಕುವಾಗ ಇಲ್ಲಿ ಮಾಯವಾಗಿ ಹೋಗ್ತಾರೆ ಅಂತ ಹೇಳುವಂತ ಅಲ್ವಾ? ಹಾಗಾಗಿ ಜವಾಬ್ದಾರಿಯುತವಾದಂತಹ ನಿನ್ನಲ್ಲಿ ಹೇಳು. ಅದಕ್ಕಾಗಿ ಉಗ್ರಾಣಿ ಅಲ್ಲಿ ಕರ್ಕೊಂಡು ಹೋಗು, ರಂಬೆ ಅಂತಃಪುರದೊಳಗೆ ಬಿಡು, ಹೊರಗೆ ಬಾಗಿಲಲ್ಲಿ ಕಾವಲಿರು, ನಾಳೆ ಉದಯಕ್ಕೆ ಕರ್ಕೊಂಡು ಬಾ. ಗೊತ್ತಾಯ್ತಲ್ಲ? ಅಲ್ಲೇ ಕೂತ್ಕೊಂಡಿರ್ಬೇಕು, ಆ ಕಡೆ ಈ ಕಡೆ ಹೋಗ್ಬೇಡ. ಇನ್ನೊಮ್ಮೆ ಸರಿಯಾಗಿ ಹೇಳಿ ನನ್ನನ್ನು ರಂಬೆ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಯಾಕೆ? ಇಲ್ಲಿಂದ ರಂಬೆ ಮನೆಗೆ ಅಂತೇಳಿ ಕರ್ಕೊಂಡು ಹೋಗಿ ನನ್ನನ್ನು ಊರು ಶಿವನೆಯಲ್ಲಿ ಬಿಟ್ಟು ಇವ ರಂಬೆ ಮನೆಗೆ ಹೋದ್ರು ಹೋದ. ಅವನಿಗೆ ರಂಬೆ ಯಾರು ಊರ್ವಶಿ ಅಂತ ಚೆನ್ನಾಗಿ ಗೊತ್ತಿದೆ. ಅವ ನೋಡುವುದಕ್ಕೆ ಮಾತ್ರ ಪಾಪದವರ ಹಾಗೆ ಕಾಣುವುದು. ಅವ ಏನೆಲ್ಲ ಮಾಡಿದ್ದಂತ ಲೆಕ್ಕ ಇನ್ನು
ಆದರೂ ಪುಣ್ಯದ ಸಂಪಾದನೆ ಇದ್ದರೆ ಮಾತ್ರ ಅದು ಸಾಧ್ಯ. ಹಾಗೊಂದು ವೇಳೆ ಇವನಿಗೆ ಇಂತಹ ಯೋಗ ಬರಬೇಕು ಅಂತಾರೆ, ದೇಹವಿಲ್ಲದೆ ಇದ್ದರೂ ಆಡುತ್ತಿರುವ ಮಾತಿನಲ್ಲಿ ಸ್ಪಷ್ಟತೆ. ರುದ್ರಪುರದ ರಸ ಅಂತ ಹೇಳ್ತಾ ಇದ್ದಾನೆ, ಯಮನ ಅನುಗ್ರಹ ಅಂತ ಹೇಳ್ತಾ ಇದ್ದಾನೆ. ಯಮನ ಆಳಾಗಿ ವ್ಯವಹರಿಸಬೇಕಾದ ನಮಗೆ ಇವನ ಆಡಿದ ಮಾತನ್ನು ಪೂರೈಸಿಕೊಳ್ಬೇಕಾದ್ದು ಸತ್ಯವೇ. ಹಾಗೆಂದು ಯೋಚಿಸದೆ ಮುಂದುವರಿಯುವ ಹಾಗಿಲ್ಲ. ಹಾಗಾಗಿ ಅವನಲ್ಲೇ ನುಡಿಸಲಿ. ಮೈ ಮೇಲೆ ಬೀಳಬೇಡ. ಆದ್ರೂ ನೀರಿದ್ದಲ್ಲಿ ನಾನು ಬಂದಿದ್ದೇನೆ, ತಡ ಮಾಡಬೇಡ. ಊರಿನಲ್ಲಿ ಎಷ್ಟೋ ಮಂದಿದ್ದವ್ರು ನಾನು ನೋಡಿದ್ದೇನೆ. ಮನೆಯಲ್ಲಿ ಗೊಂಬೆ ಇಟ್ಟಿರುವ ಹೆಂಡತಿಯಲ್ಲಿ ಇಟ್ಟು ರಂಬೆಗೆ ಇಟ್ಟಲ್ಲಿ ಗೊಂಬೆ ಇಟ್ಟು ನೇತಾಡುವವರಿಗೂ ರಂಬೆ ಸಿಗಲಿಲ್ಲ. ಏನು? ಈಗ ಕೇವಲ ರಂಬೆಯಲ್ಲಿ ನಾನು ಬಂದಿದ್ದೇನಲ್ಲ. ನನ್ನನ್ನು ಗಂಡ ಕುಣಿದು ಮುಪ್ಪಳಿಸಿಬಿಟ್ಟೆ. ಎಷ್ಟು ಚಂದ ಕುಣಿದಿದ್ದೀನಿ ನೀನು. ಕೇವಲ ಬದಲಿ ರಂಬೆ ಕುಣಿತಾರೆ ಅಂತ ನಾನು ಕೇಳಿದ್ದೇನೆ. ಆದ್ರೆ ಕುಣಿದದ್ದು ಇವತ್ತೇ ನಾನು ನೋಡಿಬಿಟ್ಟೆ, ಬೇರೆ ಎಲ್ಲಿಯೂ ನೋಡಲಿಲ್ಲ. ಹೇಗಾಯ್ತು? ಭರತಋಷಿ ಪ್ರಣೀತವಾದ ನಾಟ್ಯ ಶಾಸ್ತ್ರದ ಬಗ್ಗೆ ಭೂಲೋಕದಲ್ಲಿರುವಾಗ ನಾನು ಕೇಳಿದ್ದೇನೆ. ಋಗ್ವೇದದಿಂದ ಸಾಹಿತ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವ ವೇದದಿಂದ ರಸವನ್ನು ಗ್ರಹಿಸಿ ಮಾಡಿದ 5ನೇ ವೇದವೇ ನಾಟ್ಯಶಾಸ್ತ್ರದ ಮೂಲ ಅಂತ ಹೇಳಿದ್ದಾರೆ. ಅದೆಲ್ಲವನ್ನೂ ನಿನ್ನಲ್ಲಿ ಕಂಡು ನಾನು ತೃಪ್ತನಾದೆ. ನಾಟ್ಯ ಅಂತಂದ್ರೆ ಕೇವಲ ಕೈಕಾಲು ಅಲ್ಲಾಡಿಸಿದ ಮಾತ್ರಕ್ಕೆ ಕೀಲುಗಳು ಎಷ್ಟು ಉಂಟು ಅಂತ ಪ್ರದರ್ಶನ ಮಾಡಿದ ಮಾತ್ರಕ್ಕೆ ನಾಟ್ಯವನ್ನು ಕಲಿಯಬರುವುದಿಲ್ಲ. ನಾಟ್ಯಶಾಸ್ತ್ರದ ಬಗ್ಗೆ ಹೇಳಿದ್ದಾರೆ. ಕಾಲ ಬೆರಳುಗಳ ಒಳಗಣಿತದಿಂದ ಬೆಳೆತು, ನಡುವಿನ ಲೇಖದ ಅಳಿತಗಳಿಂದ ಬಳಿತು, ತುಡಿ ಕೂಡ ನಡುಗಳೆಂಬ ನೇತ್ರ ವಿಭಾಗಗಳಿಂದ ಕೈದುಂಬಿ, ಗುಂಪಿನಿಂದುಂಬಿ ಕಿರೀಟವಿಟ್ಟ ನರ್ತನವು ನಾವು ಈ ಮೂಲದಿಂದೆದ್ದು ಎದೆಯಲ್ಲಿ ಹರಬಡಿದು ಕೊರಳಲ್ಲಿ ನುಣುಕುಕೊಂಡು ಕಂಠಸ್ಥಾನದಲ್ಲಿ ಸ್ಥಾನಗಳ ಲತ್ತೊಡೆದು ಹಾಡಿನಲ್ಲಿ ಬಾಡರದ ನರ್ತನವನ್ನು ವಿಶೇಷ ಅಂತ ಹೇಳಿದರೆ ಅದೆಲ್ಲವನ್ನು ಕಂಡು ತುಂಬಿಕೊಂಡೆ ನಾನು. ಇದನ್ನು ಬುದ್ಧಿವಿವರ್ಧನಂ ಲೋಕೋಪದೇಶ ಜನನಂ ನಾಟ್ಯವೇದ ಭವಿಷ್ಯತಿ ಅಂತ ಮಾತುಂಟು. ನಾಟ್ಯದ ಮೂಲಕವಾಗಿ ಲೋಕದ ಸಕಲ ಡೊಂಕನ್ನು ತಿದ್ದುವುದಕ್ಕೆ ಸಾಧ್ಯ ಉಂಟು. ಪುರಾಣಾದಿ ಜ್ಞಾನವನ್ನು ಲೋಕಕ್ಕೆ ಕೊಡುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾಟ್ಯ ಎನ್ನುವುದನ್ನು ಯಾರು ಹೀಗಳೆಯುವ ಹಾಗಿಲ್ಲ. ಅದರ ಮೌಲ್ಯವನ್ನು ಎಲ್ಲರೂ ಅರಿಯಲೇಬೇಕು. ಮೌಲ್ಯಾಧಾರಿತವಾದಂಥ ನಿನ್ನ ನಾಟ್ಯವನ್ನು ಕಂಡು ನಾನು ಸಂತುಷ್ಟನಾದೆ. ಇದೇನೋ ಸಂತೋಷವೇ ಆಯಿತು. ಆದರೆ ಅದಕ್ಕಿಂತ ಮೊದಲೊಂದು ವಾಕ್ಯವನ್ನು ಆಡಿದೆ. ಊರಿನ ರಂಬೆಯರಿಗೆ ಬೇಕಾಗಿ ಮನೆ ಹೆಂಡತಿಯನ್ನು ಬಿಡುವವರು ಅಂತ. ಹೌದು. ನನ್ನ ಕಥೆಯೋ ಹೇಗೆ? ಇಲ್ಲ ಇಲ್ಲ ಇಲ್ಲ, ನಾನು ಮನೆಯಲ್ಲಿ ಹೆಂಡತಿದ್ದೇ ಒಂದು ರೀತಿ. ಅಲ್ಲ, ಮನೆಯಲ್ಲಿ ಹೆಂಡತಿದ್ದೇ ಹೌದು, ಊರಿನ ಹೆಂಡತಿ ಏನು ಅಂತ ನೋಡಲಿಲ್ಲ. ಅಲ್ಲ, ನಾನೇ ಇದು ಮನೆಯಲ್ಲಿ ರಂಬೆ ಅಂತಿರುವ ಚಂದದ ಹೆಂಡತಿಯನ್ನು ಬಿಟ್ಟು ಗೊಂಬೆ ಇಟ್ಟು ರಂಬೆ ಬೇಕಂದ್ರೆ ನೇತಾಡೋರಿಗೆ ಸಿಗದಿದ್ದಾಗ ನನಗೆ ಆಕಸ್ಮಿಕವಾಗಿ ನಿನ್ನ ಸರಿಯಪ್ಪ, ಮುಂಗೈಗೆ ಬೇಕಾದ ಬೆಣ್ಣೆಯನ್ನು ಸವರಿ ಅದನ್ನು ತಿನ್ನುವಂತ ಪ್ರಯತ್ನಿಸುವಂತ ಹೇಳಿದ್ರೆ ಆಗ್ಲಿಕ್ಕೆ ನಕ್ಕಲಿಕ್ಕೆ ಹಾಕುವುದಿಲ್ಲ. ಹೌದು. ಈಗ ಒಂದು ಮಾತುಂಟು, ಏನು? ಪಂಚಭೂತಗಳಿಂದ ಆವೃತವಾದದ್ದು ಪ್ರಪಂಚ. ಅಂತಹ ಪ್ರಪಂಚದಲ್ಲಿ ಮನುಷ್ಯರೇ ಇರಲಿ, ಸಕಲ ಪ್ರಾಣಿಗಳೇ ಇರಲಿ, ಅವುಗಳೆಲ್ಲವೂ ಪಂಚೇಂದ್ರಿಯಗಳಿಂದಲೇ ಒಳಗೊಂಡವರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ? ಅಂತಹ ದೇಹವನ್ನು ಹೊಂದಿದವರಿಗೆ ಸಕಲ ಸುಖವನ್ನು ಕೊಡುವುದಿದ್ರೆ ಅದು ಹೆಣ್ಣು ಅಂತ ಲೋಕದ ಪಂಚಭೂತಿಯಾದ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಗೆ ಸುಖ ಕೊಡಲಿಕ್ಕೆ ಹೆಣ್ಣೆ ಮಾತ್ರ ಸಮರ್ಥ ಅಂತ ಹೇಳಿದವರು ಯಾರು? ಅಲ್ವಾ? ಅಲ್ಲೇ ಅಲ್ಲ, ಹೇಗೆ ಅಂಗಡಿಯಲ್ಲಿ ಮಾರಲು ಕೊಡುವ ಸಾಮಾನ್ಯನ ಚಕ್ರಿಗೂ ಆ ಯೋಗ್ಯತೆ ಅದು ಹೇಗೆ? ಪಂಚೇಂದ್ರಿಯ ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳವೆ. ಹೌದು. ಅಂಗಡಿಯಲ್ಲಿ ಚಕ್ರಿಯನ್ನು ತೆಗೆದು ಹೀಗೆ ನೋಡಿದ್ರೆ ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತದೆ. ಅದನ್ನು ಮೂಗಿನ ಹತ್ರ ತಗೊಂಬ, ಪರಿಮಳ ಮೂಗಿಗೆ ಆನಂದವನ್ನು ಉಂಟು ಮಾಡ್ತದೆ. ಬಾಯಿಗೆ ಹಾಕಿ ಕರುಕುರುವಿನ ಶಬ್ದ ಕಿವಿಗೆ ಆಗ್ತದೆ. ಅಗಿತ ಅಗಿತ ಹೋದಾಗ ನಾಲಿಗೆ ರುಚಿ ಬರ್ತದೆ. ಕೊನೆಗಾಗಿ ಚರ್ಮಕ್ಕೆ ಏನು ಸಮಸ್ಯೆ ಇಲ್ಲ. ಜೋರು ತುಳಸಿದಾಗ ಚಕ್ಕುಳಿಯ ಮುಗಿದ ಪರ ಎಲ್ಲ ಆದ್ರೆ ದುರಾದೃಷ್ಟ ಅದಲ್ಲ. ಚಕ್ಲಿಯಿಂದಲೇ ಸುಖ ಸಿಗ್ತದೆ ಅಂತ ಹೇಳುವವರು ರಂಬೆಯ ಹತ್ರ ಬಂದ್ರಲ್ಲ, ಅದಕ್ಕೆ ಸ್ಪಂದನೆ ಇಲ್ಲ. ಅದಕ್ಕೆ ಇದು ಸ್ಪಂದನ ಬೇಕು. ಹಾಗಾದ್ರೆ ಸ್ಪಂದನೆ ಕೊಡಬೇಕು ಅಂತಾದ್ರೆ ದೇಹ ಅನ್ನುವುದು ಬೇಕಾಗ್ತದೆ. ನಿನ್ನನ್ನು ನೋಡಿದ್ರೆ ದೇಹವೇ ಇಲ್ಲದ ನೀನೊಂದು ರೂಪ. ನಾನು ಏಕಮುಖಿ ಪ್ರೇಮಿ, ನನಗೆ ಇಬ್ಬರು ಬೇಕಾಗಿ ಒಬ್ಬರೇ ಸಾಕಾಗ್ತದೆ. ಹಾಗಾದ್ರೆ ನಿನ್ನನ್ನು ಹೊಂದುವಲ್ಲಿ ಹೆಣ್ಣಿಗೂ ಸುಖ ಸಿಗ್ತದೆ ತಾನೆ, ಅದು ನನಗೆ ಹೊಂದಬೇಕು ಅಂತಾರೆ. ನಿನ್ನನ್ನು ಈ ದೇಹದಿಂದ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇಹ ರೂಪ ಬೇಕು ಅಂತಾರೆ. ಅದಕ್ಕೊಂದು ಸುಲಭೋಪಾಯ ಯಾವುದು? ಶಿವನಾಮ ಸ್ಮರಣೆಯನ್ನು ಮಾಡುವುದು. ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ ಅನ್ನುವ ವಿಶೇಷವಾದ ಮಂತ್ರ. ಈ ಮಂತ್ರದಲ್ಲಿ 3 ಮೂರ್ತಿಗಳ ಆವಾಹಗೊಂಡಿರುವಂತಹ ಮಂತ್ರ. ಇದನ್ನು ಪಠಿಸುವ ಮೂಲಕವಾಗಿ ಎಲ್ಲಿಯೂ ಮುಗಿಸಬೇಕು ಅಂತ ಇಲ್ಲ. ಅದು ನಿರಂತರವಾಗಿ ಪಠಿಸುವುದಕ್ಕೆ ಇರುವಂತಹ ಮಂತ್ರ. ಪೃಥ್ವಿ ತತ್ವ ಇರಬಹುದು, ಜಲತತ್ವ ಇರಬಹುದು, ಅಗ್ನಿ ತತ್ವ ಇರಬಹುದು, ವಾಯು ತತ್ವವೇ ಇರಬಹುದು, ಅಥವಾ ಆಕಾಶ ತತ್ವವೇ ಇರಬಹುದು. ಇಂತಹ 3 ತತ್ವಗಳೆಲ್ಲವೂ ನಮಃ ಶಿವಾಯ ಎನ್ನುವಂತಹ ಮಂತ್ರದಲ್ಲಿ ಉಂಟು. ಅಂತಹ ಮಂತ್ರವನ್ನು ನೀನು ಪಠಿಸಿದೆ ಅಂತಾರೆ ಮತ್ತೊಮ್ಮೆ ಭೌಮವಾದ ದೇಹ ನಿನಗೆ ಒದಗಿ ಬರುವುದಕ್ಕೆ ಉಂಟು. ಆಗ ಸ್ವಲ್ಪ ಏನು ಪಠಿಸುವುದಲ್ಲ, ಮತ್ತೆ 5 ಕೋಟಿ ಸಂಖ್ಯೆಯಲ್ಲಿ ನೀನು ಓಂ ನಮಃ ಶಿವಾಯ ಹೇಗೆ 5 ಕೋಟಿಯ? ಹೌದು. ಯಾವ್ದಾದ್ರು ಸುದ್ದಿ ಮಾತಾಡು, ಕೋಟಿ ಸುದ್ದಿಯನ್ನು ಮಾತಾಡಬೇಡ. ಭೂಲೋಕದಲ್ಲಿ ಅದಕ್ಕೆ ಇಷ್ಟು ಬಿಡುಗಡೆ, ಇಷ್ಟು ಕೋಟಿ ಬಿಡುಗಡೆ ಅಂತೇಳಿ ಕುಳು ಮಾತಾಡ ಬಿಟ್ಟು ಏನು ಬಿಡುಗಡೆ ಆಗೋದಿಲ್ಲ. ಹಾಗೆ ಕೋಟಿ ಅಂತ ಹೇಳುವಾಗ
ನಾನು ಹೇಳಬೇಕು. ಅದು ಆಶ್ವಾಸನೆ. ನೀನೊಬ್ಬ ರಾಜಕಾರಣಿ ಅಲ್ವಾ, ನೀನು ಆಶ್ವಾಸನೆ ಆಗಿ ತಗೊಳ್ಬಾರ್ದು, ಅದನ್ನೇ ಪಠಿಸುವನಾಗಬೇಕು. 5 ಕೋಟಿ ಓಂ ನಮ ಶಿವಾಯನಿಗೆ ಎಷ್ಟು ತಾಣ ಗೊತ್ತಾಗ್ತದೆ. ಆದ್ದರಿಂದ ಸಣ್ಣ ಚೀಟಿಯಲ್ಲಿ ಬರ್ಕೊಡ್ತೇನೆ 5 ಕೋಟಿ ಅಂತ ಹೇಳಿ. ಹೌದಾ? ಬರ್ಕೊಡ್ತೀಯಾ? ಆಯ್ತಪ್ಪ, ರಮ್ಮೆಯ ಸುಖ ಸಿಕ್ಕಿತ್ತು ಅಂತ ನಾನು ಬರ್ಕೊಡ್ತೇನೆ. ಚಕ್ಕೆ ಅದಾಗುದಿಲ್ಲ. ಚಕ್ಕೆ ಅದಾಗುದಿಲ್ಲ. ಪತ್ತು ಕೊಡ್ತೇನೆ. ಚಕ್ಕೆ ಅದಾಗುದಿಲ್ಲ. ಈಗ ಆಗುವುದಿಲ್ಲ, ನಮಗಾದ್ರೆ ಆಗ್ತದೆ ಅಂತ. ಹಾಗಾಗುವುದಿಲ್ಲ. ನೀನು ಏಕಾಗ್ರ ಚಿತ್ತನಾಗಿ ಪಠಿಸಲೇಬೇಕು. ಸರಿಯಾಗಲಿ. ನಿಮ್ಮದಾಗುವುದಿಲ್ಲ. ಪದ್ಮಾಸನವನ್ನು ಮನೆಗೆ ಕುಳಿತುಕೊಳ್ಳಿ. ಹೇಗೆ ನೀನೊಂದು ಮಾಡಿ ತೋರಿಸು. ಎಡಗಾಲದ ಮೇಲೆ ಬಲಗಾಲ ನೀಡಬೇಕು ಅಲ್ವಾ? ಹಾಗಾಗಿ ಎಡಗಾಲನ್ನು ಬಲಗಾಲದ ಮೇಲೆ ಇಡಬೇಕು. ನನ್ನ ಬಲಗಾಲನ್ನು ನಿನ್ನ ಎಡಗಡೆ ಮೇಲೆ ಇಟ್ಟಿದ್ದೇನೆ. ಈಗ ಒಂದು ಹೇಳಿದರೆ ಎಲ್ಲವೂ ಹೇಳಬೇಕು ಅಂತ ಸ್ವಲ್ಪ ತಿಳಿಬೇಕು. ಹೌದಾ? ಅದು ನಿನ್ನ ಕಾಲಿನ ಮೇಲೆ ನಿನ್ನ ಕಾಲು ಅಂತ ಹೇಳಿ. ನನ್ನ ಕಡೆ ಮೇಲೆ ನಾನು ಕಾಲಿಟ್ಕೊಂಡು ಯಾವ ಸುಖಕ್ಕಾಗಿ. ಅದೇ ನಿಜವಾದ ಏಕಾಗ್ರತೆಗೆ ಕಾರಣ. ಹೌದಾ? ಆಯ್ತು. ನಾನು ಹೇಳ್ತೇನೆ, ಹೇಳಿದಂತೆ ನೀ ಹೇಳಬೇಕು. ಸರಿ. ಕೈ ಮುಗಿದು ನಿನಗೆ ಆಗುತ್ತದೆ ಅಂತ ಎಲ್ಲ ಪ್ರದರ್ಶನ ಇದೆ. ಆಯ್ತಪ್ಪ, ಕೂಡಿದಷ್ಟು ಮಾಡ್ತೀನಿ. ಹಾಗಾಗುವುದಿಲ್ಲ. ನಾನು ಇದ್ದೇ ನಿನ್ನನ್ನು ನೋಡ್ತಾ ಇರ್ತೇನೆ. ನಾನು ಹೇಳಲಿಕ್ಕಿಲ್ಲ, ನೀನು ಮಾತ್ರ ಹೇಳಿ. ಹೌದು, ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಇದ್ದಾನೆ. ಅಂತಕದ ದೂತರು ಸೆಳೆದೊಯ್ಯುವುದಕ್ಕೆ ಮನ ಮಾಡ್ತಾರೆ.
ಅರ್ಜುನನೇ ತ್ರಿಶೂಲಗಾರಿಯೇ ಏನು ಸ್ವಾಮಿ ಕುಪಿತಗೊಂಡಂತಹ ನೀನು ಕೈಯಲ್ಲಿ ತ್ರಿಶೂಲವನ್ನು ಧರಿಸಿ ನಿನ್ನ ಭಕ್ತನಾದಂತಹ ಯವನನ್ನು ಶಿಕ್ಷಿಸುವುದಕ್ಕಾಗಿ ಓಡೋಡಿಕೊಂಡು ಕಣ್ಣನ್ನು ಕೆಂಗಣ್ಣಾಗಿಸಿ ಲೋಕವನ್ನೇ ಸುತ್ತೇನೆಂಬ ಭಾವನೆಯಿಂದ ಒಂದು ನಿತ್ಯದ ದೇವರು ನಾನು ಮಾಡಿದ ತಪ್ಪಾದ್ರು ಸ್ವಾಮಿ ಖಂಡಿತ ಇಲ್ಲ. ನೀನು ಕೊಟ್ಟಂತಹ ವರಕ್ಕೆ ಪೂರಕವಾಗಿ ನಾನೆಲ್ಲಿ ಬಂದೆ? ನಾನು ಕೊಟ್ಟ ವರಕ್ಕೆ ಪೂರಕವಾಗಿ? ಹೌದು. ಪ್ರೇತಾತ್ಮಕ್ಕೆ ನೀನೊಂದು ವರವನ್ನಿದ್ದೆ ಅಂತೆ. ಹೌದು. ಒಂದು ರಾತ್ರಿ ರಂಬೆಯ ಭೋಗ. ಹೌದು. ಒಂದು ರಾತ್ರಿಯನ್ನು ರಂಬ ನಿವಾಸದಲ್ಲಿ ಕಳೆದಿದ್ದಾನೆ ವಿನಃ ರಂಬೆಯ ಭೋಗವನ್ನ ಆತ ಅನುಭವಿಸಿದ್ದಾನೆ. ಅದು ಅವನ ಹಣೆ ಬರ, ನಾನೇನ್ ಮಾಡಿ. ಆದರೆ ದೇವರುಗಳಾದಂತಹ ನಾವುಗಳೆಲ್ಲ ಕೊಟ್ಟ ಮಾತನ್ನು ಯಾವತ್ತೂ ಮೀರಬಾರದು. ನಾನು ಮೀರಲಿಲ್ಲ ದೇವರೇ. ಅದನ್ನು ಸಾಕಾರಗೊಳಿಸುವುದಕ್ಕೆ ನಾನು ಬಂದೆ. ಸಾಕಾರಗೊಳಿಸಿ. ಇದರಲ್ಲೊಂದು ನಿಗೂಢವಾದಂತಹ ರಹಸ್ಯವಿದೆ. ರಹಸ್ಯವೇ? ಇದೊಂದು ರೀತಿಯ ನಾಟಕ. ನಾವು ಮಾಡಿದ ನಾಟಕ. ನೀವೇ ಬೇರೆ ಕೆಲಸ ಇಲ್ವಾ? ಯಾಕೆ ಈ ನಾಟಕವನ್ನೆಲ್ಲ ಈ ರೀತಿಯಾಗಿ ಪ್ರಸಂಗ ಮಾಡುವ? ಯಾಕೆ ಗೊತ್ತೋ? ಯಾಕೆ? ತಲೆಯಲ್ಲಿ ಹುಟ್ಟಿದಂತಹ ದುರ್ಜಯ ನಾಮಕನಾದಂತಹ ಸುರನೋರ್ವ ವಿಧಿಯಿಂದ ಒಂದು ವರವನ್ನು ಪಡೆದನು. ಅವನ ಕೈಯಿಂದಲೇ ಸತ್ತು ಆಮೇಲೆ ಬದುಕಿ ಬಂದವನಿಂದ ಮರಣ. ಅವನನ್ನು ಕೊಲ್ಲಿಸುವುದಕ್ಕಾಗಿ ಜನಸಾಮಾನ್ಯನೋರ್ವನನ್ನು ನಾವು ಆರಿಸಿಕೊಂಡ್ರೆ ಜನಸಾಮಾನ್ಯನಿಗೆ ದುರ್ಜಯನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ? ಒಂದು ವೇಳೆ ಜನಸಾಮಾನ್ಯ ದುರ್ಜಯನನ್ನು ಕೊಂಡ್ರು ಹೆಸರು ಮಾತ್ರ ಅವನಿಗೆ ಇರುವುದಿಲ್ಲ, ಬದಿಯಲ್ಲಿ ಇದ್ದವರಿಗೆ ಮಾತ್ರ ಅಲ್ವಾ? ಆದ್ದರಿಂದ ಪ್ರತಿಷ್ಠಿತ ವ್ಯಕ್ತಿಯೇ ಆಗಬೇಕೆಂಬ ಕಾರಣಕ್ಕಾಗಿ ಉತ್ತರಪುರಾಧೀಶನಾದಂತಹ ಇವನನ್ನು ಆರಿಸಿಕೊಂಡೆವು. ಒಂದು ಬಾರಿ ಅವನ ಕೈಯಿಂದ ಮೃತನಾದಂತಹ ಈತನಿಗೆ ಜೀವದಾನವನ್ನು ಮಾಡಿ ಪುನರಪಿ ದುರ್ಜಯನನ್ನು ವಧಿಸುವುದಕ್ಕಾಗಿ ಮಾಡಿದ ನಾಟಕವಿದು. ಎಂದು ಯೋಚನೆ ಮಾಡು. ಏನು? ಒಂದು ಬಾರಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಅವನು ವಧಿಸಿದಂತಹ ಶಿವೆಯ ನಾಮ ಅದು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ತಪ್ಪಿ ಬಂದದ್ದು. ಆದರೂ ಅದಕ್ಕೆ ಪುಣ್ಯ ಫಲವಿದೆ ಎಂಬುದಾಗಿ ಭಾವಿಸಿ ವರವನ್ನು ನೀನು ಕೊಟ್ಟೆ. ದೇವರ ಮೇಲೆ ಎಷ್ಟು ಭಕ್ತಿ ಇದೆ ನಮಗೆ. ಒಂದು ರಾತ್ರಿಯಲ್ಲಿ ಪಂಚವದನನಾದಂತಹ ನನ್ನ ಧ್ಯಾನವನ್ನು ಪಂಚಕೋಟಿಯ ತನಕ ಮಾಡಿದ್ದಾನೆ. ಅವನಲ್ಲಿ ಎಷ್ಟು ಪುಣ್ಯ ಸಂಚಯವಾಗಿರ್ಲಿಕ್ಕಿಲ್ಲ ನೋಡು. ಅಲ್ವಾ? ಹಾಗಿದ್ರೆ ಅವನನ್ನು ಉದ್ಧರಿಸಬೇಕಾದ ದೇವರಾಗಿ ನನ್ನ ಕರ್ತವ್ಯವಲ್ವೋ? ಸತ್ಯ ದೇವರು ಅಂತ ಯೋಚಿಸಬೇಡ. ನಡೆಯುವುದಕ್ಕಾಗಿ ನಾನು ಬರಬೇಕಾಯಿತು. ನಿನಗೇನಾದರೂ ಕಷ್ಟ ಬಂದ್ರೆ ಇದ್ದಲ್ಲಿದ್ದ ಒಂದು ಸಂದೇಶವನ್ನು ಕಳುಹಿಸಿ. ಎಲ್ಲಿಗೆ ಸಾಧ್ಯ? ನೀವು ನಾಟಕ ಆಡುವಾಗ ನನಗೆ ಶಕ್ತಿಯೇ ಇಲ್ಲ. ಆಗ ಹೇಳಲಿಕ್ಕಿಲ್ಲ. 4 ಬೇಟಿಗೆ ಬಾರಿಸಿದ ಮೇಲೆ ಇದು ನಾಟಕ ಯಾಕೆ ಹೇಳಿಲ್ಲ? ನಿಜವಾಗಿ ಅನುಭವಿಸುವವನಿಗೆ ಅಭಿನಯಿಸುವವನಿಗೆ ಮೊದಲೇ ಇಂಥ ಪಾತ್ರ ಅಂತ ಹೇಳಬಾರದು. ಇಲ್ಲಿ ಬಂದ ಮೇಲೆ ಹೇಳಬೇಕು ನಿನಗೆ ಇಂಥ ಪಾತ್ರ. ಸಿದ್ಧತೆ ಮಾಡಿಕೊಳ್ಬೇಡ. ಸಿದ್ಧತೆಯಲ್ಲೇ ಇರಬೇಕು ಯಾವಾಗಲೂ. ದೇವರೇ, ನೀವು ಹೇಳಿದಂತೆ ನಾನು ಕೊಡ್ತೇನೆ. ನಾಲ್ಕು ಶಕ್ತಿಗೆ ಹೋಗ್ಬೋದಲ್ವಾ? ಶ್ವೇತಕುಮಾರ, ಯಮಧರ್ಮದಲ್ಲಿ ಒಂದು ವರವನ್ನು ಯಾಚಿಸಿದೆಯಂತೆ. ರಂಬೆಯ ಭೋಗ. ದಿವ್ಯ ದೇಹವನ್ನು ಧರಿಸದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ರಂಬೆಯ ಭೋಗ ಸಿಗುವುದಿಲ್ಲ. ನಿನಗೆ ದಿವ್ಯ ದೇಹವನ್ನು ಕೊಡುತ್ತೇನೆ. ರಂಬೆಯ ಭೋಗವನ್ನು ನೀನು ಅನುಭವಿಸು. ಆಮೇಲೆ ಪಂಚಭೂತಾತ್ಮಕವಾದಂತಹ ಶರೀರವನ್ನು ಧರಿಸಿ ಕರ್ಮಭೂಮಿಗೆ ಇಳಿ. ದುಷ್ಟನಾದಂತಹ ದುರ್ಜಯನನ್ನು ವಧಿಸು. ಸಾಧ್ವಿ ಶಿರೋಮಣಿಯಾದಂತಹ ನಿನ್ನ ಮಡದಿ ಶಿವೆಯನ್ನು ಸೆರೆಯಿಂದ ಬಿಡಿಸು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆಯಿ. ಶಿವಪಂಚಾಕ್ಷರ್ಯ ಮಹಿಮೆಯನ್ನೊಳಗೊಂಡಂತಹ ಶ್ವೇತಕುಮಾರ ಚರಿತ್ರೆಯನ್ನು ಲೋಕ ವಿಶ್ರುತಗೊಳಿಸು. ಕೊನೆಗೊಂದು ದಿನ ನನ್ನ ಸಾನ್ನಿಧ್ಯವನ್ನು ಸೇರಿತು.
ನಿರುಪಮ ನಿರಾವಪ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಲ ನಿರ್ವಿಕಲ್ಪ ನಿಜನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ಸಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿರಾಪೇಕ್ಷ ನಿಸ್ಸಾಮಿ ನಿಷ್ಕಳ ನಿರಾಧಾರ ನೇರ ನಿರಂಕಾಲ ನಿರ್ಮಲ ನಿರಾಳ ನಿರುಪಾಕ್ಷ ಮೃತಕಾಯ ನಿತಕಾಯ ಪುರಮತನ ವರಗಮನ ಮೃತಸೋಮ ಘಟಕಾಮ ಕಿರೀಟ ವರಸಂತ ಸತಿನೂರ ಮತಿಸಾರ ಗಿರಿಗೇತ ಸ್ಮರಣಾರ್ಥ ಮೃತಾರ ಕರುಣಾಕರ ಪ್ರತಿರಹಿತ ನೃತವೀತ ಶರದಮಯ ಮೈತಜಯ ವಿತದಗಣ ಚತುರಗುಣ ಸುರರಾಜ ವರದೇಶ ಶಿತಗಳನೆ ಯತಿಗಳನೆ ಶರಣು ಶರಣು ಶಂಕರ ಶರಣು ಶರಣು ಶಂಕರ ಪೀಠಂ ಯಸ್ಯ ಗಣಿತಿ ಜಲಧರ ಕಲಶಂ ಲಿಂಗಂ ಆಕಾಶ ಮೂರ್ತಿಂ ನಕ್ಷತ್ರ ಪುಷ್ಪಮಾಲ ಗ್ರಹಗಣ ಪುಷ್ಪಂ ಏತು ಚಂದ್ರಾರ್ಥ ವಗ್ನಿ ಮುಕ್ತಿ ಸಪ್ತ ಸಮುದ್ರಂ ಭುಜಗಿರಿ ಶಿಖರಂ ಸಪ್ತ ಪಾತಾಳ ಪಾದಂ ವೇದಮುಕ್ತಂ ಖಡವಿಟಂ ದಶದಿಶವನಂ ದಿವ್ಯಲಿಂಗಂ ಸದಾಶಿವ ನಮಾಮಿ ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ಚಂದ್ರ ಕತ್ತಿ ವಿರೋಚನಂ ಸ್ಮಿತ ಮುಖಂ ಪದ್ಮದ್ವಯಾಂತ ಸ್ಮಿತ ಮುದ್ರಪಾಠ್ಯ ಕಲಾಂತ ಸತ್ ವಿಲಸತ್ಪಾಣಿ ಭೀಮಂ ಪ್ರಭಾವಲಯ ಶ್ರೀ ಮಲ್ಲಿಕಾರ್ಜುನನ ದಿವ್ಯ ಸನ್ನಿಧಿಯಲ್ಲಿ ನೀವೀಗ ಕೇಳಿದೆ ಪ್ರಸಂಗದಲ್ಲಿ ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ. ಆ ರೀತಿಯಾಗಿ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದಂತಹ ಶ್ವೇತಕುಮಾರನಿಗೆ ಏನಾಯಿತು ಅನ್ನುವುದನ್ನು ನೀವು ನೋಡಿ. ಅಂತಹ ವಿಶಿಷ್ಟವಾದಂತಹ ಪಂಚಾಕ್ಷರಿಯ ಮಂತ್ರವನ್ನು ಕೋಟಿ ಸಂಖ್ಯೆಯಲ್ಲಿ ಜಪಿಸುವಂತಹ ಜಪಯಜ್ಞ ಇಲ್ಲಿ ನಡೆಯುತ್ತಾ ಇದೆ. ಈ ಶುಭಾವಸರದಲ್ಲಿ ಹಾಗೆ ನಾಡಿದ್ದು ಶ್ರೀಕೃಷ್ಣ ಪೂಜೆಯು ಜರುಗುತ್ತಿದೆ. ಇಂತಹ ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ನಡೆಯುವ ಮಧ್ಯದಲ್ಲಿ ನಮ್ಮ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಈ ಮೇಳದಿಂದ ಶಿವಪಂಚಾಕ್ಷರಿ ಮತ್ತು ಮಹಿಷವಧೆ ಅಂದರೆ ಶಿವನಿಗೆ ಮತ್ತು ದೇವಿಗೆ ಸಂಬಂಧಿಸಿದ 2 ಪ್ರಸಂಗಗಳನ್ನು ನೀವು ಇಲ್ಲಿ ಆಯೋಜಿಸಿದ್ದೀರಿ. ಆಯೋಜಿಸಿದಂತಹ ಎಲ್ಲರಿಗೂ ಸಮಿತಿಯ ಅಧ್ಯಕ್ಷರು ಹಾಗೆ ಉಳಿದ ಸದಸ್ಯರು, ದೇವಸ್ಥಾನಕ್ಕೆ ಸಂಬಂಧಿಸಿದ ಆಡಳಿತ ವರ್ಗದವರು ಪ್ರತಿಯೊಬ್ಬರಿಗೂ ಕೂಡ ನಾನು ಮೇಳದ ಪರವಾಗಿ ತುಂಬ ಧನ್ಯವಾದಗಳನ್ನು. ಪ್ರೀತಿಯಿಂದ ಯಕ್ಷಗಾನ ಬಯಲಾಟವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರೇಕ್ಷಕರು. ಆಗಮಿಸಿದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾನು ಮೇಳದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಒಂದು ಮಾತು ನಾನು ಹೇಳಬೇಕು. ನಮ್ಮ ಮೇಳದಲ್ಲಿ ಆಗ ತ್ರಿಲೋಕ ಸುಂದರಿ ಮಾಡಿದಂತಹ ಸಂತೋಷ್ ಕುಮಾರ್ ಹಿರಿಯಾಣ ಅವರ 25ನೇ ವರ್ಷದ ಬೆಳ್ಳಿ ಹಬ್ಬದ ತಿರುಗಾಟ ಹಿರಿಯಾಣ ಬೆಳ್ಳಿಯಾಣ. ಅದಕ್ಕೆ ಬೇಕಾಗಿ ಮಾರ್ಚ್ 23ರಂದು ಮಂಗಲ್ತಿ ಕ್ಷೇತ್ರದಲ್ಲಿ ಇಡೀ ದಿನ ಬಡಗಿನ ಆಟ, ಜಂಕಿನ ಆಟ, ಸಭಾ ಕಾರ್ಯಕ್ರಮ ಇತ್ಯಾದಿಗಳು ಹಿರಿಯಾಣ ಬೆಳ್ಳಿಯಾಣ ಅನ್ನುವಂತಹ ಒಂದು ಹೆಸರಿನ ಅಡಿಯಲ್ಲಿ ಜರುಗುವುದಕ್ಕಿದೆ. ಸಂತೋಷ್ ಕುಮಾರ್ ಹಿರಿಯಾಣರ ಅಭಿಮಾನಿಗಳೆಲ್ಲರೂ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಅವರ ಪರವಾಗಿ ಕೇಳಿಕೊಳ್ತಾ, ನಾಳೆ ದಿನ ನಮ್ಮ ಮೇಳದ ಪ್ರದರ್ಶನ ಮಧ್ಯಾಹ್ನದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಈ ವರ್ಷದ ಹೊಸ ಪ್ರಸಂಗ ಸಾಕೇತ ಸಾಮ್ರಾಜ್ಯ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಯಕ್ಷಗಾನಕ್ಕೆ
ಬೆಳಕನ್ನು ಕಾಣಗೊಂಡವಳು ಹೆತ್ತ ತಾಯಿಯ ಮುಖದ ಸಂತೋಷವು ಕಂಡವಳು ಎಂದಾದ ಜೀವನದಲ್ಲಿ ಸೌಖ್ಯವನ್ನು ಸಾಧ್ಯವುಂಟು. ಹಾಗಂತ ನನ್ನ ತಾಯಿ ಬಳಿಗೆ ಹೋದಂತಹ ಸಂದರ್ಭ ದುಃಖಿಸ್ತಾ ಇತ್ತು. ಕಾರಣ ಬೇರೇನು ಅಲ್ಲ, ಶೋಧನೆಯನ್ನು ಕಂಡುವಲ್ಲಿ ಎಷ್ಟು ಜೀವ ಹೋಗಿದೆ ಅಥವಾ ಎಷ್ಟು ರಕ್ತವು ಸಿರಿಸಿದ್ದಾರೆ ಎನ್ನುವ ಹಾಗೆ ನಾನು ಸರಿಯಾಗಿ ಅರ್ಥಿಸಿಕೊಂಡವಳೆಂದು. ಹಾಗಂತ ಅದನ್ನು ಉಳಿಸುವ ಸಹಯೋಗ ನನ್ನ ಪಾಲಿ ಇಲ್ಲ ಎನ್ನುವ ಹಾಗೆ ತಾಯಿಯಾದಂತಹ ಮಾತು ಯಾಕೆ ಕೇಳಿಕೊಂಡಂತಹ ಸಂದರ್ಭ ಅಮ್ಮನೇ ಹೇಳಿದರೆ ನಾಲ್ಕನ ಅಧಿಕಾರ ಹೀಗೆ ಅಂತ ನಮಗಿಸಬೇಕಾಗಿದೆ. ಅದು ಏನು ಮಾಡುವುದು ಹೇಳು? ಆ ದೇವತೆಗಳು ಮೋಸದ ಆಳ್ವಿಕೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಎಂಬ ಹಾಗೆ ಮಾತನ್ನು ಹೇಳುವುದು. ಪಡೆಯಬೇಕಾದ ಉದ್ದೇಶಕ್ಕಾಗಿ ನನ್ನ ದಿನದಲ್ಲಿ ಜನಿಸುವಂತಹ ಎಲ್ಲ ಗಂಡು ಮಕ್ಕಳನ್ನು ನಾಲ್ಕನವತ್ತು ಕಳುಹಿಕೊಟ್ಟಳಂತೆ. ಅದು ಏನು ಮಾಡುವುದು ಹೇಳಿಸುವಾಗ ಆ ದೇವತೆಗಳ ಮೋಸಕ್ಕೆ ಅವರೆಲ್ಲರೂ ಬಲಿಯಾಗಿ ಹೋಗಿದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು ಹಾಗೆ ತಾಯಿಗೆ ಕೇಳಿಕೊಂಡಂತಹ ಸಂದರ್ಭ ಅಮ್ಮ ಹೇಳಿದಂತಹ ಮಾತು, ಮಗಳೇ ರಕ್ಕಸಪ್ರದ ಉದ್ಧಾರ ನಿನ್ನಿಂದಾಗಬೇಕು, ಹಸಿರು ಗುಣಕ್ಕೆ ಕಣ್ಣು ನೀನಾಗಬೇಕು ಮಗಳೇ ಎನ್ನುವ ಹಾಗೆ. ಅದಕ್ಕಾಗಿ ಜನನೀಯ ಮಾತನ್ನು ಆರ್ಯಗಳಾಗಿ ಭಾವಿಸಿ ಅರಣ್ಯ ಗರ್ಭವನ್ನು ಸೇರಿಕೊಂಡಳು ನಾನು. ಯಾಕಾಗಿ ಚಳ್ಳೆ ಭಾವದಿಂದ ಆ ಹಿರಣ್ಯ ಗರ್ಭವನ್ನು ಮೆಚ್ಚಿಸಿಕೊಂಡು ಅಜಯ ಪುತ್ರ ಸರ್ಕಾರವನ್ನು ಪಡೆಯಬೇಕೆನ್ನುವುದು ನನ್ನ ತಾಯಿಯ ಆಶಯ. ಅದಕ್ಕಾಗಿ ಬಂದಿದ್ದೇನೆ. ಆದರೆ ಏನು ಮಾಡುವುದು ಹೇಳಿ? ಮನಸ್ಸಲ್ಲಿ ಒಂದು ರೀತಿಯ ಆತಂಕ, ಮನಸ್ಸು ಚಂಚಲಗೊಳ್ಳುತ್ತಾಗುತ್ತದೆ, ದೇಹದ ನಡುಕ ಉಂಟಾಗುತ್ತಾಗುತ್ತದೆ. ಯಾಕೆ? ತಪಸ್ಸಿಗೆ ತೊಡಗುವುದರ ಬಗ್ಗೆ ಅಲ್ಲ, ಈ ಪ್ರಕೃತಿಯ ಬಗ್ಗೆಯೂ ನನ್ನ ಬಗ್ಗೆ ಅಂದ್ರೆ ಹೆಣ್ಣಾಗಿರುತ್ತಾ ನಾನು ಚೆಲುವಿಗೆ ಈ ಸಂದರ್ಭ ಹೇಗೆ ಕಾಣ್ತಾ ಇದೆ ಸರಿಯಾಗಿ ನೋಡಿ.
ಯೌವನದಲ್ಲಿ ಕತ್ತಿಗೂ ಸೌಂದರ್ಯವನ್ನೇ ಇರುವ ಹಾಗೆ ಹಾಗಂತ ಈ ಮಾತನ್ನು ರೂಢಿಯಾಗಿದ್ದು ನನ್ನ ಸರಿಯಾಗಿ ನೋಡಲಾರದೆ ಹೆಣ್ಣಾಗಿರುವಂತಹ ನಾನು ಯೌವನವಂತೆ ಆಗಿದ್ದೇನೆ. ಈ ಸಂದರ್ಭ ನನ್ನ ಸೌಂದರ್ಯ ನೋಡಿ ಹಿಮ್ಮಡಿಕೊಂಡು ಹೋಗಿದೆ. ಒಂದು ವೇಳೆ ತಪಸ್ಸೆ ಕುಳಿತುಕೊಂಡಂತಹ ಸಂದರ್ಭ ಮತ್ತೆ ಯಾರು ಗಿಳೆಯ ಕಾಮುಕರು ಮತ್ತೆ ನನ್ನ ಕರ್ತವ್ಯಕ್ಕಾದ್ರೆ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ ಉಂಟು. ಸರಿ ಕಾಣುವುದು ಮಾತ್ರವಲ್ಲ, ನನ್ನ ರೂಪವನ್ನು ಕಂಡು ನನ್ನ ಲಾವಣ್ಯವನ್ನು ಕಂಡು ಮೋಹಿಸಿ ಮುಂದಾಗಿ ಬಂದ್ವಿ ಎಂದಾದ್ರೆ ತಪಸ್ಸು ಕೆಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟು. ಆ ಸಂದರ್ಭ ನನ್ನ ಆಶಾ ಗೋಪುರ ಏನುಂಟು ಮುಚ್ಚ ಆಗುವುದಾಗಿ ಬರ್ತದೆ. ಆ ರೀತಿಯಾಗಿ ಸ್ವಾಮಿ ಅಲ್ಲ, ಇಡೇ ಕಾಮುಕರ ಬಗ್ಗೆ ನಾನು ಕೇಳೋದಲ್ಲ. ಇದ್ದಾರೆ ಯಾರು ಬದ್ಧ ದ್ವೇಷಗಳು, ಆ ದೇವತೆಗಳು, ನಮ್ಮ ಅವನನ್ನೇ ಕಾಣುವಂತಹ ಅವರು ನನ್ನ ತಪಸ್ಸಿಗೆ ತೊಳಗೆ ಉಂಟು ಮಾಡ್ತಾರೆ. ಹಾಗಿದ್ರೆ ಏನು ಮಾಡುವುದು, ಏನು ಮಾಡುವುದು ಎನ್ನುವ ಹಾಗೆ ನಾನೇ ಯೋಚನೆ ಮಾಡುವುದು ಅನಿವಾರ್ಯ. ಅಷ್ಟು ಸ್ಥಿತಿಗಳು ಬರಲು ನಾವು
ಹೌದು, ಯಾಕೆ ಹೇಳಿ, ಅವುಗಳ ಬಳಿಗೆ ಯಾರೂ ಹೋಗುವುದಿಲ್ಲ, ಸಾಧು ಪ್ರಾಣಿಗಳಾಗಿ ಹಾಗಾಗಿ ತಡ ಮಾಡುವುದಲ್ಲ. ನಾನು ವೈಶ್ಯರು ತಪಸ್ಸನ್ನು ಮಾಡಿ ನೋಡೋಣ.
ಈ ರೀತಿಯಾಗಿ ತಪಸ್ಸನ್ನು ಮಾಡಬೇಕು. ಏನಮ್ಮ ಮುಂದಕ್ಕೆ ನನ್ನ ಯುದ್ಧದಲ್ಲಿ ಹುಟ್ಟುವಂತಹ ಮಗ ವೀರನಾಗಿರಬೇಕು, ಧೀರನಾಗಿರಬೇಕು, ಲೋಕವನ್ನು ತನ್ನ ಅಂಗೀಕರಿಸಿಕೊಳ್ಳುವಂತಹ ಸಮರ್ಥನಾಗಿರಬೇಕು ಎಂಬುದನ್ನು ಆಶೆ. ಅಂತಹ ಒಂದು ಸಂತಾನ ಹುಟ್ಟುವಂತೆ ನಿಮಗೆ ಅನುಗ್ರಹವನ್ನು ಮಾಡಿ ದೋಷವಾಯಿತು ಭಗವಂತ. ಆದರೆ ಹುಟ್ಟುವ ಮಗು ಕೋಣನಾಗಿರ್ತಾನೆ. ಭಗವಂತ, ಇದು ಬರಬೋ ಶಾಪು. ಯಾಕಿಂತಹ ಮಾತನ್ನು ಹೇಳ್ತಾ ಇದ್ದ ಭೋಗವನ್ನು ಪಡೆದುಕೊಂಡು ಯಾವ ಸುಖವನ್ನು ಅನುಭವಿಸ ಸಾಧ್ಯತೆ ತಾಯಿ ಬಸಿನನ್ನು ಕಾಣಲಿಕ್ಕೆ ಸಾಧ್ಯತೆ ಹೇಳಿ ಭಗವಂತ. ನನ್ನ ಆಶಾ ನೂರಾಗಿ ಹೊರಟರೆ ಯಾಕಿಂತಹ ಮಾತನ್ನು ಕಟ್ಟಿದ ಕನಸಿನ ಗೋಪುರ ಎನ್ನುವುದು ಕಣ್ಣ ಮುಂಭಾಗದಲ್ಲೇ ನುಚ್ಚು ನೂರಾಯಿತು ಅಂತಾರೆ. ಆಶಾ ಗೋಪುರ ಕಟ್ಟಿದವನ ಎದೆಯೊಡೆದು ಸಾವೇ ಸವಣಿಸಿದ ರೀತಿಯಂತ ಪರಿಸ್ಥಿತಿ ಆಗುತ್ತದೆ ಎನ್ನುವುದು ನನಗಿರುವುದೊಂದೇ ದಾರಿಯಿರಬೇಕು ಭಗವಂತ. ಹೇಗೆ ಆಲೋಚಿಸಿದ್ರು ಮಾಲಿನಿಯಾದ ನೀನು ಕಾರಣ ಸೇರಬೇಕಾದವಳಲ್ಲ. ಆದರೂ ಅನವರತವಾಗಿ ತಪಸ್ಸನ್ನು ಆಚರಿಸಿದ್ದೀಯ ನಿಜ. ಆದರೆ ಓಣ ಹುಟ್ಟುತ್ತಾನೆ ಎನ್ನುವಾಗ ವ್ಯರ್ಥಿಸುತ್ತಾ ಇದ್ದೀಯ. ಮತ್ತೇನು ಮಾಡಬೇಕು? ಕರ್ಮ ಪ್ರಪಂಚದಲ್ಲಿ ಆಚರಿಸಿದ ಕರ್ಮಕ್ಕೆ ಫಲ ಎನ್ನುವುದು ಮುಂದೆ ಉಂಟು ಮಗು. ಅಂದ್ರೆ ನೀನು ಆಚರಿಸಿದ ತಪಸ್ಸು ನಿಸ್ವಾರ್ಥಪರರಾಗಿ ತಪಸ್ಸನ್ನು ಸಗುತ್ತಿದ್ದಂತಹ ಮುನಿಪರಾದ ಸುಭಾಷಕರಿಗೆ ಬಾಧೆಯನ್ನುಂಟು ಮಾಡಿತು. ಹೌದೇ ಕನ್ಯಾವಸ್ಥೆಯಲ್ಲಿ ಸ್ತ್ರೀಯೊಬ್ಬಳು ಪುತ್ರಾಪೇಕ್ಷೆಯನ್ನು ಹೊಂದಲೇಬಾರದು ಅಂತಲ್ಲಿ ನೀನು ಹೊಂದಿದೆ. ತತ್ಪರಿಣಾಮವಾಗಿ ಮನೋವಿಕಾರತೆಗೆ ಕಾರಣ. ಅದರ ಪರಿಣಾಮವಾಗಿ ಮುನಿಪರಾದ ಅವರಿಗೆ ಒಂದು ವಿಚಿತ್ರವಾದ ಅನುಭವವಾಯಿತು. ವೃದ್ಧರಾದ ಅವರು ಕೋಣನಾದ ಮಗು ಹುಟ್ಟಲಿ ಎನ್ನುವ ಹಾಗೆ ಶಾಪವನ್ನೇ ಕೊಟ್ಟು ನಮ್ಮ ಮಂತ್ರಾಧೀನಂತ ದೈವತ ಅಂತಹ ಮಂತ್ರವೇ ಅಧೀನವಾಗಿರುವುದು ಅವರ ಮುನಿಪರುಗಳದ್ದು ಬ್ರಾಹ್ಮಣರದ್ದು ಮಾತ್ರವೇ ಅಲ್ಲ. ಹೋಗುವಾಗ ಒಂದು ಮಾತೇ ಹೇಳಿದ್ದಾರೆ, ಯಾವನಿಗೆ ಕೊಟ್ಟ ಶಾಪಕ್ಕೆ ವಿಶಾಪವನ್ನು ಕರುಣಿಸುವುದಕ್ಕೆ ಮೂರು ಮೂರ್ತಿಗಳಿಗೂ ಆಗದೆ ಹೋದಲ್ಲಿ ನಾವು ಕೈಚೆಲ್ಲಿ ನಿಂತ ಕಾಲವಿಲ್ಲ. ಮಗ ನೀನು ಬಯಸಿದ್ದು ದುರಪರಾಕ್ರಮಿಯಾದ ಮಗ. ಒಳ್ಳೆ ರಾಜಕಾರಣ ಬೇಕು ಅವರಲ್ಲಿ ಅಂತ. ಖಂಡಿತ ಈ ರಾಜಕಾರಣದಲ್ಲಿ ಮುಂದುವರಿಯಲಿಕ್ಕೆ ಸ್ವರೂಪ ಬೇಕು ಇರಬಾರ್ದು. ಬೇಕು ಅಂತಲೇ ಇಲ್ಲ. ಹುಟ್ಟುವ ಮಗು ಕೋಣನಾದರೇನಮ್ಮ ಜಾಣನಾಗಿರ್ತಾನೆ, ತ್ರಿಭುವನವನ್ನು ತನ್ನ ಅಂಕೆಯನ್ನು ಇರಿಸ್ತಾನೆ, ದುರಪರಾಕ್ರಮಿ ಇರಿಸ್ತಾನೆ, ಇದಕ್ಕೆ ಗೊಂದಲವನ್ನೇ ಕಲಿಸ್ತಾನೆ.
ಯಾಕೆ ಹೇಳಿ ಭಗವಂತನೇ ಹೇಳಿದ್ರು ಹುಟ್ಟುವಂತಹ ಮಗಕೊಳ್ಳನಾದ್ರೆ ಲೋಕದ ಗೆಲ್ಲುವಂತಹ ವೀರನಾಗಿರ್ತಾನೆ ಜಾಣನಾಗಿರ್ತಾನೆ ಎನ್ನುವ ಹಾಗೆ ನಮಗೆ ಅಷ್ಟೇ ಸ್ವಾಮಿ ಬೆಕ್ಕು ಮಣ್ಣಿದ್ದಾದ್ರೆ ಮರದಾದ್ರೆ ಹೋಗಿ ಇಲ್ಲಿದ್ದು ಸಾಕಾಗ ಸಾಕು ಅಮ್ಮನ ವಿಷಯ ಹೇಳಿ ಬದುಕಿಗೊಂದು ಅರ್ಥ ಬೇಕು. ಬದುಕಬೇಕು ಅಂತಾದ್ರೆ ಅರ್ಥ ಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡು ಆ ಕಾಲವನ್ನು ಹೇಳಿದೆ. ರಾಗಾದಿಗಳು ಹೆಡೆ ಬಿಟ್ಟಿದ್ರು, ಅವರ ಹೆಡೆಯನ್ನು ಬಿಟ್ಟಿದೆ. ಸಮಾನ ಮನಸ್ಕರಾದಂತಹ ಹುತ್ತಕಾರಿಗಳು ಅವರೆಲ್ಲವರನ್ನು ಜೊತೆ ಸೇರಿಸಿದೆ. ಮಧುವನವನ್ನೇ ರಾಜಧಾನಿಯಲ್ಲಿ ಆಗಿಸಿಕೊಂಡು ಸರ್ವಾಧಿಕಾರಿಯಾಗಿ ಬೆಳೆಯುತ್ತಾ ಇದ್ದೇವೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ. ಮನಸ್ಸಿನಲ್ಲಿರುವಂತಹ ನೋವು ಒಂದೇ, ದೇವತೆಗಳ ಮೇಲೆ ದ್ವೇಷದ. ಆ ಬೆಂಕಿ ಆರಬೇಕು ಅಂತಾದ್ರೆ ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಬೇಕು. ಅವಕಾಶ ಸಿಕ್ಕಿತು ಅಂತಾದ್ರೆ ಆ ಬಗ್ಗೆ ಆಲೋಚನೆ ಮಾಡ್ತೇನೆ. ಓರವನ್ನು ಹೇಳಿದಂತಹ ಹೊತ್ತಿಗೆ ಇಕ್ಕರದಲ್ಲಿ ನಡೆದಂತಹ ಮಂತ್ರಿ ಮಂಡಲಿಗರೆಲ್ಲ ಹೇಳುವ ಮಾತು ಒಂದೇ, ಊಖೆ 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 ಎನ್ನುವ ಹಾಗೆ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಸಮಾಧಾನ. ಹಾಗೆ ಸ್ವಲ್ಪ ವಿನರ್ಶರಾಗ್ತಾರೆ.
ಇದು ಪಾಠ ಪಾಠಾಳಿರಲ್ಲ. ನಾನು ಹೇಳಿದ್ದು ಪಾಠ ಅಲ್ಲ, ಇಲ್ಲಿ ಸ್ವಲ್ಪ ಬದಿಯಲ್ಲಿ ಇದ್ದಾರೆ, ಹಾಗಂತ ಪೂರ್ತಿ ಪಾಠಾಳಿಗಳಂತಲ್ಲ. ಪಾತಾಳದಲ್ಲಿ ಮಧುವನ ಮಧ್ಯಾಹ್ನ ರಾತ್ರಿ ಆಗಿದೆ, ಕಣ್ಣು ಕಾಣುವುದಿಲ್ಲ ನಿಮಗೆ. ಇವ ಅದನ್ನು ತಿಂದೆ ಉದ್ದಿನ ವಡೆ, ಅದು ವಿದ್ಯುನ್ಮಾಲಿ ಬರ್ತದೆ ಮತ್ತೆ ಬರದೆ ಪಾತಾಳಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಎನ್ನುವನನ್ನು ಕಾಣುವುದಕ್ಕೆ ಬಂದವ ನೀನು. ಇಷ್ಟರವರೆಗೆ ನೋಡಿದೀಯಾ? ನೋಡ್ಲಿಲ್ಲ. ನೋಡ್ಬೇಕು ಅಂತ ಮನಸ್ಸುಂಟ. ಪಾತಾಳಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಅವನಾನೇ. ನಿನಗೆ ಇನ್ನೂ ಸ್ವಲ್ಪ ಕಲೀಲಿಕ್ಕೆ ಉಂಟು. ಇಲ್ಲೆಲ್ಲ ಎಷ್ಟು ಸೂಕ್ಷ್ಮತೆ ಇದ್ರು ಸಾಕಾಗುದಿಲ್ಲ ಇವರ ಜೊತೆ. ನಾನೇ ಒಮ್ಮೊಮ್ಮೆ ತಪ್ಪಿ ಬೀಳ್ತೇನೆ. ಮತ್ತೆ ತೊಂದರೆ ಇಲ್ಲ, ಒಂದು 2 ವರ್ಷದಲ್ಲಿ ನಿನ್ನನ್ನು ಸರಿ ಮಾಡುವಾಗ ನಿನ್ನನ್ನು ಸರಿ ಮಾಡಲಿಕ್ಕೆ ಆಗಲ್ವೋ? ಇದ್ರೆ ನಮ್ಮ ಜೊತೆಯಲ್ಲಿದ್ರೆ ಇದಕ್ಕೆಲ್ಲ ಹೊಂದಾಣಿಕೆ ಆಗುತ್ತೆ. ಅದು ನಿನ್ನ ವಿಷಯ ನನಗೆ ಆಗ್ತದೆ. ನೀನು ಯಾರಾದ್ರೆ ಪಾತಾಳಲೋಕದ ಸರ್ವಾಧಿಕಾರಿ ವಿದ್ಯುನ್ಮಾಲಿ ನಾನು ಅಂತ ಹೇಳಿದ್ದು ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಂದು ದೇವರಾಜ ನಿಮ್ಮ ಅಪ್ಪನ ನಿಮಗೆ ಅಪ್ಪ ಇಲ್ವಾ? ಅವರ ಅಲ್ಲ, ನಿಮ್ಗೆ ನಂಬಿಕೆ ಆಗ್ಬೇಕಲ್ಲ. ಅದಕ್ಕೆ ನನ್ನ ಅಪ್ಪ ನಾಳೆ ಹಾಕಿ ನೀನು ನಂಬಿಕೆ ಬರೀತಿಲ್ಲ. ಅದಕ್ಕೆ ನನ್ನ ಅಪ್ಪನಿಗೆ ಏನಾದ್ರು ಮತ್ತೆ ನಾನು ನನ್ನ ಅಪ್ಪನನ್ನೇ ನಂಬುವುದಿಲ್ಲ. ನಂಬದಂತೆ ಅವರು ಹೋಗಿ ನಮಗೆ ಹೋಗ್ಲಿ ಮದುವೆ ಅಪ್ಪ ಅಲ್ವಾ? ಅಪ್ಪ ಸಾಯಿ ಹೋಗಿ. ಅಲ್ಲ, ಮಾತಿಗೆ ಸಾಯಿ. ನಿಮ್ಮ ನಾನೇ ನಿಮ್ಮಲ್ಲಿಗೆ ಬಂದದ್ದು ಮಾತಾಡಲಿಕ್ಕೆ. ನನ್ನಲ್ಲಿಗೆ ಮಾತಾಡೋದಕ್ಕೆ ನಿನ್ನ ಮುಖ ನೋಡಿದ ನೆನಪೇ ನನಗಾಗುವುದಿಲ್ಲ. ಇದು ಹೊಸಮುಖ. ಹೊಸಮುಖ. ಆ ದೇಹ ಹಳದಿದ್ದದ್ದು, ತಲೆಯನ್ನು ಕೂತುವಳಿಸಿದ್ದ. ಅಷ್ಟೇ ಈ ಊರಿಗೆ ನಾ ಹೊಸಮುಖ ಅಂತ. ಅಲ್ಲ, ಅದು ನಿನ್ನ ಮುಖ ನೋಡುವಾಗ ಗೊತ್ತಾಗ್ತದೆ ನೀನು ಜನಪರದೇಶಿ ಅಂತ. ಬರ್ದೇಸಿ ನೀವು ಹೇಳಿದಷ್ಟು ಬರ್ದೇಸಿ. ಆದ್ರೂ ಸ್ವಲ್ಪ ಹೌದಲ್ಲ? ಸ್ವಲ್ಪ. ಹಾಗಾದ್ರೆ ಎಲ್ಲಿಂದ ಬಂದವ? ಮೇಲೆ ಚಿಕ್ಕಿದ ಯಾವ ಸುಲಭ ಸ್ವರ್ಗದೀಯ ಪದ ಹೇಳುವುದಿಲ್ಲ. ನಮಗೆ ನನ್ನ ಉಲ್ಲಾಸ ಬರುವಾಗ ಏನೇನು ಮಾಡ್ತೇವೆ ಅಂತ ಗೊತ್ತಾಗುದಿಲ್ಲ. ಕರೀಲಿಕ್ಕೆ ಬರೋದು ಮತ್ತೆ ನೀನು ದಿವಂಗತರ ಸಭೆಯ ಮಧ್ಯದಲ್ಲಿ ದಿವಸಾಧಿಪರಂತೆ ಕಂಗೊಳಿಸ್ತಾ ಇದ್ದಂತಹ ದಿವ್ಯಂಗ ಏನು ದುರವಸ್ಥೆ. ಮತ್ತೆ ಯಾರು ಮೇಲೆ ಅಷ್ಟು ಮೇಲೆ ಸ್ವಲ್ಪ ಕೆಳಗೆ. ಮೇಲೆ ಅಂದ್ರೆ ಅಷ್ಟು ಮೇಲೆ ಅಲ್ಲ, ಅಷ್ಟು ಮೇಲೆ ಅಲ್ಲ, ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ ಅಂದ್ರೆ ಬ್ಲಾಕಿನಲ್ಲಿ. ಬ್ಲಾಕಿನಲ್ಲಿ ಎಷ್ಟು ಒಂದೇ ಇರುತ್ತಲ್ಲ. ಭೂಲೋಕ. ಆ ಭೂಲೋಕದಲ್ಲಿ ದ್ವಿತೀಯಮ್ಮ ಗೊತ್ತಿಲ್ಲ ನನಗೆ. ಶೋಣಿತಪ್ರ. ಅಯ್ಯೋ, ದ್ವಿತೀಯಮ್ಮ ಗೊತ್ತುಂಟ? ಅಸುರ ಕುಲಕ್ಕೆ ಮಾತೆ ಅವರು. ಶೋಣಿತಾಪುರ. ಅಸುರನ ತಾಯಿನಾಡದು. ಹೌದು. ನಮ್ಮ ಊರಿನಿಂದ ಬಂದವ. ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ ಹಾಗಲ್ವೋ? ಒಂದು ಸಲುಗೆ ನಮ್ಮಲ್ಲಿಂದ ಬಂದವ. ನಿನ್ನನ್ನು ನಿಲ್ಲಿಸಿ ಮಾತಾಡುದಲ್ಲ. ಈಗ ಬಾ. ಅದೆಲ್ಲ ಅದರಲ್ಲಿ ಒಂದನ್ನು ಹುಡುಕಿ ನೀನೆ ತಂದು ಇಟ್ಟು ಅದ ಕಾಲದಲ್ಲಿ ಮೆಟ್ಟಿನ ರಸ ತಳಕೆ ಅರ್ಥವೇ ಹೇಳ್ತಾ ಭಾವಿಸಿದ್ಯಾ? ನೀವೆಲ್ಲ ಹೇಳಿದ್ದು ಅದೇ ಇಲ್ಲಿ ಅಂತ ಹೇಳಿದೆ. ಕೂತ್ಕೊಳ್ತಾ ಇದ್ದ ಕರೆದ ಮೇಲೆ ಕೂತ್ಕೊಂಡು
ಓಕೆ ನಾವು ಚತರಾಗಿರ್ಬೋದು, ನಮಗೆ ರಾಮಂದ್ರ ಒಡನಾಟ ಉಂಟಾಯ್ತಾ ಎಲ್ಲ ಬೇಡ. ಅಲ್ಲ ನಿನ್ನನ್ನು ಯಾರು ಕರೀತಾರೆ ಅಂತ ಬೇಕಾದ್ರೆ ಏನು ಊರು ಬಿಟ್ಟದ್ದು? ಅದು ನಿನ್ನೆ ಅಮ್ಮನ ಕರೆದು ಹೇಳಿದೆ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಇನ್ನು ನೀವು ಇಲ್ಲಿ ನಿಲ್ಲಬೇಡ. ನಾನು ಮಾತ್ರ ತಗೊಳ್ಳುವವರಾಗೆ ಕಾಣ್ತೇನೆ ನಿಮಗೆ. ಏನಂತ ನೀನು? ಅಮ್ಮ ಕರೆದು ಹೇಳಿದ್ದು ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನಿಲ್ಲಬೇಡ. ಅವರ ಮಗಳಿಗೆ ಪ್ರಾಯ ಬರುವುದಕ್ಕೂ ನೀವು ಊರು ಬಿಡುವುದಕ್ಕೂ ಏನು ಸಂಬಂಧ? ಕೆಟ್ಟವರ ಏನು ಬೇಡದ್ದು ಮಾಡಿದ್ದೆ ಹೇಳು. ಬೇಡದ್ದು ಮಾಡಲಿಲ್ಲ. ಅರ್ಥ? ಅವರ ಪ್ರಾಯ ಬಂದ ಮೇಲೆ ಹುಡುಗಿಗೆ ಮದುವೆ ಮಾಡಬೇಕು ಬೇಡ? ಮಾಡಬೇಕು, ಅದು ತಾಯಿಯಾಗಿ ಅವರಿಗೆ ಕರ್ತವ್ಯ. ಹೌದಲ್ಲ, ಅದಕ್ಕೊಂದು ಗಂಡಂತ ಬೇಕಲ್ಲ. ಹಾಗೆ ಅಮ್ಮನನ್ನು ಕರೆದು ಹೇಳಿದ್ದು. ಹುಡುಗ ಹುಡುಕುವುದಕ್ಕೆ ಆಗ ನಿಮ್ಮ ವಿಷಯ ನಮ್ಮ ವಿಷಯ ಏನಂತ ಬಂತು? ಮಾತಾಡಬೇಕಾದಲ್ಲಿ ಮಧುವನದಲ್ಲಿ ವೀರ ಧೀರ ಶೂರ ಕಂಠೀರವ, ವೀರ ಧೀರ ಶೂರ ಕಂಠೀರ. ಕಂಠೀರವ ಶಬ್ದ ಪ್ರಯೋಗ ಉಂಟು, ಕಂಠೀರವ ಅಂತ ಇಲ್ಲ. ತಿರುಗಿದ್ದಲ್ಲ, ಅದು ಇರುವುದೇ ಕಂಠೀರವ. ಸರಿ ಮಾಡಿ ಕಂಠೀರನ್ನು ಸರಿ ಮಾಡಿ. ನಾನು ಇಲ್ಲಿ ಬಂದು ಕೂತ ಸರಿ ಮಾಡಬೇಕಾ? ಹಾಗೆ ನಿಮ್ಮ ವಿಷಯ ಬಂತು. ಏನಂತ ಬಂತು? ಅಲ್ಲಿ ವೀರ ಧೀರ ಶೂರ ಒಬ್ಬರಿದ್ದಾರೆ, ಅವರಿಗೆ ಸರಿ ಮಾಡಿ. ಎಂತ ಕರ್ಮಕ ನಿಮ್ಮಲ್ಲಿ ಮಾತಾಡ. ನನಗೆ ಆಗದಿಂದ ಬಂದು ಓದಾಡ್ತಾ ಇದ್ದೀವಿ. ಅಮ್ಮ ಬಡವರು ಹೊರ ಕೊಟ್ಟಿದ್ದಾರೆ, ಅದನ್ನು ಕೊಡಲು ಬಿಟ್ಟು ಬಂದ ವಿಷಯ ನಾನು ಹೇಳ್ತೇನೆ. ಯಾರು ಮಾತಾಡಿದ್ರು? ಅದು ನನಗೆ ನಿಮ್ಮಲ್ಲಿ ಮಾತಾಡುವಾಗ ಅದು ನೆನಪಾಗಿದೆ, ಹೋಗಲು ಉಂಟು ಅಂತ. ಅದಕ್ಕೆ ನೋಡಿ, ಈಗ ಒಳ್ಳೆ ಅದರಲ್ಲಿ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಅಕ್ಷರದಲ್ಲಿ ಬೇರೆ ಯಾವುದರಲ್ಲಿ ಬರಲಿಕ್ಕಾಗ್ತದೆ? ಇದು ಸೂಚ್ಯ, ಕೆಲವು ಸೂಚ್ಯ ಹೀಗೆ ಕೆಲವು ಹೀಗೆ ಹೋಲಿಸು, ಕೆಲವು ಹೀಗೆ ಕಲೆ, ಅದು ಕೆಲವು ಹೀಗೆ ಹೋಲಿಸು ಹೀಗೆ. ಓಕೆ, ಅದು ನೀನು ಮುಖ್ಯ ಅಲ್ಲ, ಪ್ರಶ್ನಾರ್ಥಕ. ಹಾಗೆ ನಿನಗೆ ಬೇಕಾದ್ದು ಒಂದು ಗೊತ್ತಿಲ್ಲ, ಬೇಡದ್ದೆಲ್ಲ ಗೊತ್ತಿಲ್ಲ. ಸರಿ, ಇದನ್ನು ನಾನು ಓದಬೇಕು. ಬಹಳ ದೂರದಿಂದ ಬಂದ ಮತ್ತೊಂದು ಏನೋ ದೂತ ಎನ್ನುವ ಕಾರಣದಿಂದ ಸಭೆಯಲ್ಲಿ ವ್ಯವಹರಿಸಿದ್ದಾರೆ. ಬರುವಾಗ ದಾರಿಯಲ್ಲಿ ಏನಾದರೂ ಬಾಯಾರಿಕೆ ಹೊರಗಡೆ ಕುಡಿದು ಆಮೇಲೆ ದಾರಿಯಲ್ಲಿ ಎಲ್ಲೂ ಇಲ್ಲಿ ಸಿಗ್ತದೆ. ಆಲೋಚನೆ ಮಾಡ್ತಾರೆ. ನೋಡಲಿ, ಮಾಂಸಾಹಾರ ಉಪಹಾರ ಮಂದಿರ ಅಲೆ ಬೇಯಿಸಿದ್ದು, ಪೂರ್ತಿ ಬೇಯಿಸಿದ್ದು, ಹುರಿದನ್ನ, ಬಿರಿದನ್ನ, ಕರುಳು ಕರುಳು, ಮುಳ್ಳು ಮುಳ್ಳು, ಕೆಂಡದಲ್ಲಿ ಕಾಯಿಸಿದ್ದು, ಯಾವುದೆಲ್ಲ ಬೇಕು ಎಲ್ಲ ಉಂಟು, ತಿನ್ನು. ಅಷ್ಟೇ ಅಲ್ಲ ಹುರಿದಾಗ ಅದನ್ನು ಬೇಡವಾ? ನೋಡಿಲ್ಲಿ ಬ್ರಾಹ್ಮಣರ ಉಪಹಾರ ಮಂದಿರ. ಬ್ರಾಹ್ಮಣರ ಊಟ ಹೋಗು. ಬ್ರಾಹ್ಮಣ ಆದ್ರೆ ಸ್ವಲ್ಪ ಅದು ಸಿಹಿ ಸಿಹಿ ಬ್ರಾಹ್ಮಣರ ಊಟ ಸಿಹಿ. ಇವುಗಳಿಗೆ ಅನ್ನದಲ್ಲಿ ವಿಷ ಹಾಕಿಕೊಳ್ಬೇಕು. ಭಾರಿ ಸಂತಾನ. ಬ್ರಾಹ್ಮಣರ ಊಟ ಮಾಡುವುದಕ್ಕೆ ಎಷ್ಟು ಜನರು ಹಬ್ಬ ಹಬ್ಬಿಸ್ತಾ ಇದ್ದಾರೆ ಗೊತ್ತುಂಟಾ? ಉಳಿದವರು ಮುಕ್ಕುವುದು, ಬ್ರಾಹ್ಮಣರು ಕುಂಜಿಸುವುದು ನೆನಪಿರ್ಲಿ. ಏನು ನಿಮಗೆ ಬ್ರಾಹ್ಮಣರು ಬಹಳ ಸಲುಗೆ ಆಗಿ ಹೋಗಿದ್ದಾರಲ್ವಾ? ನನಗೆ ಸಿಹಿ ಆಗುದಿಲ್ಲ, ಅದಕ್ಕೆ ಅಷ್ಟೇ ಹೇಳಿದ್ದು. ನಿನಗೆ ಆಗದಕ್ಕೆ ಬ್ರಾಹ್ಮಣರು ತಿನ್ನುವುದು ತಪ್ಪು ಅಂತ ಹೇಳಿಕ್ಕೆ ಆಗ್ತದೆ. ಆರೋಗ್ಯಭರಿತವಾದಂತಹ ಪದಾರ್ಥಗಳನ್ನು ಹೇಗೆ ತಿನ್ನಬೇಕು ಎನ್ನುವುದು ಬ್ರಾಹ್ಮಣರಿಂದ ನಮಗೆ ಕಲಿತದ್ದು ನಾವು. ಗೊತ್ತಾಯ್ತಲ್ಲ? ನಿಮಗೆಲ್ಲ ಅದೆಲ್ಲ ಬೇಡ. ಹೀಗೆ ಎಲ್ಲ ಮಣ್ಣು ಬೇಕಾದ್ರೂ ಇದು ಇಲ್ಲಿಯವರೆಗೆ ಬಂದ ಮೇಲೆ ನಿಮಗೇನು ಪಡೆದಿದ್ದರೆ ಅದು ನಮ್ಮದು ತಪ್ಪಾಗುತ್ತದೆ. ಈಗ ಇದು ಹೀಗೆ ಅಂತ ಹೀಗೆ ಅದನ್ನು ಅಲ್ಲಿ ಭಂಡಾರಿಗಳಿದ್ದಾರೆ, ಅವರನ್ನು ಹೇಳಿದ್ದಲ್ಲ. ಆ ದಿಕ್ಕಿಗೆ ನಿನಗೆ ಕೈ ತೋರಿಸಿದ್ರೆ ಅವರೇ. ಅದಕ್ಕಿಂತ ಹಿಂದೆ ಕೋಣೆ ಉಂಟು. ಅಲ್ಲೇ ಭಂಡಾರಿಗಳಿದ್ದಾರೆ, ಅವರಿಗೆ ಕೊಂಡು ಹೋಗಿ ತೋರಿಸಿದಾಗ ಅವರು ಕೊಡ್ತಾರೆ.
ಉಂಟು ಇದರಲ್ಲಿ ಮೋಹನ ಸೇವೆ ಅಂತ ಉಂಟು. ಅದಕ್ಕೆ ಅದೇ ಬರುವ ಸರಿದ ನೋಡುವ ಏನಂತ ಒಂದು ಸೇವೆ ಉಳಿದವರೆಲ್ಲ ಇದಕ್ಕೆ ಪ್ರಯಾಣ ಎಲ್ಲ ತೊಂದರೆ ಇಲ್ಲಮ್ಮ. ರಾಜಬೀದಿ ಅಂತ ಹೇಳಿದ್ರೆ ಬಹಳ ತೊಂದರೆ ಉಂಟು. ಅಲ್ಲಲ್ಲಿ ಮಾತ್ರ ಅದೇ ಬೇಕಾದಷ್ಟು ಹೊತ್ತಿಗೆ ನಾವು ಕೇಳುವುದಕ್ಕಿಂತ ಉಚಿತವಾಗಿ ಸ್ವಯಂ ಸೇವಕರಿಗೆ ತಂದು ಕೊಡ್ತಾ ಇದ್ದಾರೆ. ಹೌದು. ಅವರು ಬರಲಿಲ್ಲ. ಯಾರು ಮಾವಯ್ಯನಮ್ಮ? ರಾಮನ್ ಅವರಿಗೆ ತುಂಬಾ ಮನೆ ಕೊಡಬಾರ್ದು. ಎರಡೆರಡು ಕಾರ್ಯಕ್ರಮ ಏನು ಸ್ವಾಮಿ ನಾನು ಬರೋದಕ್ಕೆ ಹೇಳಿದಷ್ಟು ಹೊತ್ತಿಗೆ ನೀವು ಬರೋದು ಯಾವಾಗ? ಅವರು ಏನು ಮಾಡುದಮ್ಮ, ಇವತ್ತು ವಿಶೇಷವಾದಂತ ಒಂದು ಪೂಜೆಯನ್ನು ಮುಗಿಸಿ ಮನೆ ಬಂದು ಸ್ನಾನ ಮಾಡ್ಕೊಂಡು ಬರುವಂತೇಳಿ ಹೆಂಡತಿಯನ್ನು ಕರೆದು ಬಡಪಾನ ಕೊಟ್ಟು ಕಳಿಸಿದಾಗ ಅವರೊಂದು ಹಳೆಯ ಗಂಡೆ ಇತ್ತು. ಅದರಲ್ಲಿ ಕಣ್ಣು ಸರಿ ಓರೆ ಕಣ್ಣು ಅವ್ರ ಗಂಡೆ ಕಾಲಿನೂ ಬಾವಿಗಳಿಗೆ ಬಿತ್ತು. ಅವಳ ನೆಚ್ಚಿ ಬರೋದು ಇಷ್ಟು ತರ ಆಗಿದೆ. ಏನು ಅವಸರ ಬರಬೇಕಂತ ಈಗ ನಿಮ್ಮ ಮುಖದಲ್ಲಿ ಮದುವೆ ಆಗ್ತದೆ. ನನ್ನ ಮುಖದಲ್ಲಿ ಮದುವೆ ಆಗ್ತದೆ, ಚಪ್ಪರ ತಲೆಗೆ ಚಪ್ಪರ ಆಗ್ತದ. ಆಮೇಲೆ ಬಂದವರಿಗೆ ಊಟದ ವ್ಯವಸ್ಥೆ ಬಾಯಿಗೆ ಅಡ್ಡೆ ಇರೋದು. ಆಮೇಲೆ ಮೂಗಿನ ಹೊಟ್ಟೆಗೆ ಕಡಿಮೆ ಆಗ್ತದ. ಊಟ ಮಾಡಿದ್ಮೇಲೆ ಕೈ ತುಳಿದು ಎದಿಲೆಲೆ ಕಿವಿ ಹೊಟ್ಟೆಗೆ ಆಗ್ತದ. ಎಲ್ಲ ವ್ಯವಸ್ಥೆ ಮಾಡ್ಬೋದು, ಕೈ ತೊಳೆಯುವ ವ್ಯವಸ್ಥೆ ಮಾಡ್ಬೋದು. ಹಾಗೆಲ್ಲ ಪುರೋಹಿತರೆ, ನಿಮ್ಮ ಸಮ್ಮುಖದಲ್ಲಿ ಮದುವೆ ಆಗ್ತದೆ. ನನ್ನ ಸಮ್ಮುಖದಲ್ಲಿ ಮುಖದಲ್ಲಿ ಅಲ್ಲ. ಮದುವೆ ಈಗ ಯಾವ ಊರಿನ ಹುಡುಗ ಎಲ್ಲಿಯವ ಹೇಗೆ ಉಂಟಲ್ಲ ಮದುವೆ ಅಧಿಕಾರಿ ವಿದ್ಯುನ್ ಮಾತಾಡಿ ಎಲ್ಲಿ ಮತ್ತು ಹೊಡೆದಿದ್ದು ಮಾತಾಡೋದು ಮದುವೆ ಅಧಿಕಾರಿ ಹೇಳಿಕೆಲ್ಲ ಆಗಿದೆ. ಎಲ್ಲರೂ ಬಂದಿದ್ದಾರೆ ನೋಡಿ. ಎಲ್ಲಿದ್ದಾರೆ ಹುಡುಗ? ನೀವು ಒಂದು ಸುತ್ತು ತಿರುಗಿ ಕೊಯ್ಯುವ ಇವರಿಗೆ ನಾವು ಹುಡುಗಿಗೆ ತಡೆದಿದ್ದೀವಿ. ಅದು ಇವರಿಗೆ ಅವರು ಮನೆಯಲ್ಲಿ ಆಗಿದೆಯಾ? ಅದು ಈಗ ನಮ್ಮ ಕಡೆಗೆ ನೀವು ತಿರುಗಿದ್ದು ಹೆಚ್ಚಾಗಿದೆ. ತಿರುಗಿ ನಿಧಾನರಾಗ್ತಿದ್ದಾರೆ. ಯಾವ ಕಡೆಗೆ ಗಂಡು ಗಂಟೆ ಕಣ್ಣು ತಿಂಡೆ ಮಾತಿನ ಪಂಚಾಂಗ ಗಟ್ಟಿ. ಈ ಹುಡುಗ ಸ್ವಲ್ಪ ದುರಂಕಾರಿ ಅಂತ. ಒಂದು ಪೋಯ್ತಿ ಬರುವಾಗ ಎದ್ದು ನಮಸ್ಕಾರ ಕೊಟ್ಟು ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ವಾ? ಅವರ ಊರಿನ ಕ್ರಮವೇ ಹಾಗೆ.
ಎದ್ದು ನಮಸ್ಕರಿಸಬೇಕು ಎನ್ನುವಂತಹ ಪ್ರಾಥಮಿಕ ಪ್ರಜ್ಞೆಯೂ ಇಲ್ಲದವರಲ್ಲ. ನಮಗಂತಹ ಸಂಸ್ಕಾರ ಬೋಧನೆ ಆಗಿದೆ. ಆದ್ರೆ ಹೇಳಿಲ್ಲ. ಯಾಕೆ? ನಾ ಕೂತ ಬೀಟೆ ಯಾವುದು ಗೊತ್ತುಂಟ? ಮರದಲ್ಲಯ್ಯ, ಮದುಮಗನದ್ದು. ಅಲ್ಲಿ ಕೂತ ಮೇಲೆ ಮೊದಲೇ ಹೇಳಿದ್ದಾರೆ, ಎಲ್ಲ ತಗೊಳ್ಳಿಕ್ಕೆ ಮಾತ್ರ, ಕೊಡ್ಲಿಕ್ಕಿಲ್ಲ ಇದರಲ್ಲಿ ಕೂತ ಮೇಲೆ ಅಂತ. ಅಲ್ಲಯ್ಯ ನಮಸ್ಕಾರ. ನಮ್ಮ ಊರಿನಲ್ಲಿ ನೆರೆ ಬರಲಿಲ್ಲ. ಕೈಕಾಲು ತೊಳಿಲಿಕ್ಕೆ ಅಂತ ಕೇಳಿ ಸರಿಯಾಗಿ. ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಳಿದ್ದಾರೆ. ಬರ್ಲಿಕ್ಕೆ ಎಂತದು ಏನು ಹೋದಲ್ಲೆಲ್ಲ ಮದುವಾಗುದು? ನನಗೆ ಅದೇ ಅಭ್ಯಾಸವ. ಮತ್ತೆ ಒಬ್ಬ ಹುಡುಗನ ಹಿನ್ನೆಲೆ ಗೊತ್ತಿಲ್ಲದವರನ್ನ ಹೇಗೆ ಮದುವೆ ಪುರೋಹಿತರು ಮಾಡ್ತಾರೆ? ಒಂದು ಆಗಲಿ ಅಂತ ಹೇಳುವಾಗ ಆಗಲಿಲ್ಲ. ಹೋಗ್ಲಿ, ಮನೆಯಲ್ಲ ಕ್ಷೇಮವೇ? ಮನೆಯಲ್ಲಿ ಕ್ಷೇಮ ಇಲ್ಲದೆ ನಾನು ಹೇಗೆ ಸ್ವಾಮಿ ಬರುವುದು? ಕೇವಲ ಸಂಪ್ರದಾಯದ ಪುಣ್ಯಾತ್ಮ. ಇದೊಂದು ಶರೀರದವರು ಮಲಗಿದ್ದಾರೆ, ಇಲ್ಲಿ ಕೆಮ್ಮು ತಮ್ಮಿನವರು ಮಲಗಿದ್ದಾರೆ, ಕುಡಿಯಂತ ಮಾಡ್ತಾ ಇದ್ದಾರೆ, ಅವರು ಕಷಾಯ ಕುಡಿತಾ ಇದ್ದಾರೆ. ಆದ್ರೆ ಇವರು ನಿಂಬುವಾಗ ಅವರು ಹೇಗೆ ಕ್ಷೇಮವಾಗಿದ್ದೀರಾ ಒಂದು ಕೇವಲ ಕ್ರಮ ಇಲ್ಲ. ಹಾಗೆ ಈಗ ನಿಮಗೆ ಅವರು ಹುಡುಗಿ ಕಷಾಯ ಎರಡನ್ನು ಮಿಶ್ರಣ ಮಾಡಿ ನೀರು ಕೊಡ್ತೇನೆ ನಾನು. ಎಲ್ಲಿ ಇಲ್ಲ ಹುಡುಗಿಯಲ್ಲಿ ಏನಾದ್ರು ನೋಡಿದ್ಯಾ? ಹುಡುಗಿಯನ್ನು ತೋರಿಸ್ಲಿಲ್ಲ. ಹುಡುಗಿ ಹೀಗಿದ್ದಾರೆ ಅಂತ ಇದ್ದಲ್ಲಿ ನೀನು ಮನೆ ಹಾಕ್ಯಾ? ಅಲ್ಲ, ಅದೊಂದು ನೀವು ತೋರಿಸಿ ಮತ್ತೆ ನಾವು ಆಲೋಚನೆ ಮಾಡುವ. ಹುಡುಗಿ ಈಗ ಹುಡುಗಿ ಹೀಗಿದ್ರು ಸೊಟ್ಟ ಹಾಗೆ ಅನ್ನದ ಆಕ್ಷೇಪ ಇಲ್ಲ. ಹೆಣ್ಮಕ್ಕಳ ಬಗ್ಗೆ ನಾವು ಹೇಳಿದ್ದಕ್ಕೆ ಅದಲ್ಲ. ನಮ್ಮ ಬಗ್ಗೆ ಗೊತ್ತಿಲ್ಲ ಸರಿ. ಅಷ್ಟೇ, ಅದಲ್ಲ ಸ್ವಾಮಿ. ನಾನೊಂದು ವಿಚಾರವನ್ನು ತಮ್ಮಲ್ಲಿ ಹೇಳ್ತೇನೆ. ವಿಕಾರ ಸ್ವರೂಪ ಅಂತ ನೀವು ಹೇಳಿದ್ದೀರಿ. ಈಗ ಆ ವಿಕಾರ ಸ್ವರೂಪ ಎನ್ನುವುದು ನನಗೆ ಮದುವೆಗಿಂತ ಮುಂಚೆ ಗೊತ್ತಾದ ಕಾರಣ ನಾ ಬೇಡ ಅಂತ ಹೇಳ್ಬೋದು. ಮದುವೆ ಆದ ಮೇಲೆ ಗೊತ್ತಾದ್ರೆ ಏನ್ ಮಾಡುದು? ಇದಿಲ್ಲ. ಒಂದು ಕಾರಣ ಆಯ್ತಾ. ಇನ್ನೊಂದು, ಹೆಂಡತಿಯಾದವಳಾಗಲಿ ಹೆಣ್ಣಾದವಳಾಗಲಿ ನಾವು ಬಾಹ್ಯ ಸೌಂದರ್ಯವನ್ನು ಗುರುತಿಸಿ ಅವಳನ್ನು ಪ್ರೇಮಿಸುವುದಲ್ಲ. ಅಂತರಂಗದ ಸೌಂದರ್ಯ, ಮನಸ್ಸು ಚಂದ ಇರಬೇಕು. ಮತ್ತೆ ಮುಖದಲ್ಲಿ ಆಗ್ಲಿಕ್ಕೆ ಏನುಂಟು? ನಮ್ಮ ಹಣೆಯಲ್ಲಿ ದೇವರು ಇಂಥದ್ದನ್ನೇ ಬರೀತಾರೆ ಅಂತಂದ್ರೆ ನಮಗೆ ಅದಾದ್ರೂ ಅದು ಆಗ್ಲಿ. ಹೊಡೆದ್ರ ಇಲ್ಲ ಶಾಬಾಸ್. ವಿನೋದಕ್ಕೆ ಯಾಕಂದ್ರೆ ನಿಜವಾಗಿ ಇಂಥ ಹುಡುಗರನ್ನೇ ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಅವರ ಹೃದಯ ಸೌಂದರ್ಯಕ್ಕೆ ನಾವು ಸೋತಿಗೆ ನನಗೆ ಸಂತೋಷ ಆಯಿತು. ಹಾಗಾಗಿ ಮೆಚ್ಚುಗೆ ವ್ಯಕ್ತಪಡಿಸಿ ಮತ್ತೆ ಹಿರಿಯರು ನಿಶ್ಚಯ ಮಾಡಿದ ಮೇಲೆ ನಾವು ಆಗುವುದಿಲ್ಲ ಅಂತ ಹೇಳಿದ್ದುಂಟಾ? ಹೌದಾ? ಹುಡುಗಿ ಹತ್ರ ಅಭಿಪ್ರಾಯ ಹೇಳಿದ್ದೀರಾ? ಇಲ್ಲ. ಮತ್ತೆ ಹುಡುಗಿ ಹತ್ರ ಒಂದು ಅಭಿಪ್ರಾಯ ಇದ್ದರೆ ಮೊದಲು ಅವಳು ಯಾರಾದ್ರೂ ಮಾತು ಕೊಟ್ಟು ಆಮೇಲೆ ಮದುವೆ ಆಗ್ತೇನೆ ಇವನಿಗೆ ಗೊತ್ತಾಗಿ ಇವನೇನಾದ್ರು ಹಾಡಿಗೆ ಹೋಗಿ ಹಗ್ಗ ತಗೊಂಡ್ರೆ ಹಾಡಿಗೆ ಹಗ್ಗ ತಗೊಳ್ಳಿ ಯಾರು? ನಾನು ಹುಚ್ಚಿಡಿಬೇಕು. ನಾವು ಸಾಯುವ ಪ್ರಶ್ನೆ ಇಲ್ಲ. ಸಾಯುವುದಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಇದಕ್ಕಿಂತ ಮೊದಲು ಒಂದೆರಡು ಸಂದರ್ಭ ಇತ್ತು, ಅದೆಲ್ಲ ಹೋಗ್ಲಿಲ್ಲ, ಇನ್ನೂ ಹೋಗ್ಲಿಲ್ಲ. ಆದರೆ ನಿಮಗೆ ಮುಂದಿನ ಮೃತ್ಯುಂಜಯ ಪ್ರಶಸ್ತಿ ಸಾವಿರ ಬಂದಿದೆಯಲ್ಲ ಯಾರು ಆ 4 ಜನ ಸೀರೆ ಉಟ್ಟ ಹೆಂಗಸರು ಒಮ್ಮೆ ಎಷ್ಟು ಹುಡುಗಿಯನ್ನು ಕರ್ಕೊಂಡ್ಬನ್ನಿ. ಸ್ವಾಮಿ, ಅದು ಯಾಕೆ ಸೀರೆ ಉಟ್ಟವರೇ ಬರ್ಬೇಕೀಗ? ಎಲ್ಲ ನಮ್ಮೂರಲ್ಲಿ ಸೀರೆ ಉಟ್ಟವರಿಗೆ ಆದರೆ ಈಗಿನವರಿಗೆ ಸೀರೆ ಉಡುವಷ್ಟು ಯಾವಾಗ ಇಲ್ಲ. ಈಗ ಮುದುಕಿಯರು ಆ ಒಂದು ವಾದ್ಯದ ಸೀರೆ ಎತ್ತು ಹಾಕೊಂಡು ಆಮೇಲೆ ಕೂದಲಿನ ಕಪ್ಪಾಡ್ಕೊಂಡು ಎತ್ತದ ಪಾದರಕ್ಷೆ ಇಟ್ಕೊಂಡು ಕೈ ಚೀಲ ಇಟ್ಕೊಂಡು ಈಗ ಹೊರಟಿದ್ದಾರೆ. ನಿಮ್ಮ ಅನುಭವ ಅಲ್ಲಿ ನೀಲ ಕಡೆಯಿಂದ ಅವರಿಗೆ ಹೋಗಿ ಅಲ್ಲ ಹುಡುಗಿಯರು ಯಾರು ಮುಖ್ಯರು ಯಾರು ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿ ಬೇಡ, ಹಾಗಾಗಿ ನೀವೆಲ್ಲ ಇದುವರೆಗೂ ಬೇಡ, ಅಲ್ಲಿ ಹೋಗಿ ಆ ಹೇಳಿ ಹುಡುಗಿಯರಲ್ಲಿ ಎಲ್ಲದ್ದಿಲ್ಲ. ಎಲ್ಲೆಲ್ಲ ಮುಖ ನೋಡಿದ್ದು ಹೇಗೆ ಅಂತ ತೋರಿಸ್ಬೇಕಲ್ಲ. ಮಾರ್ಗದರ್ಶನ ಮಟ್ಟಿಗೆ ಮುಖ ತಿರ್ಸೆ ಮುಖ ತಿರ್ಸಿ ಹುಡುಗಿಗೆ ಬಾಯಿ ಬರುವುದಿಲ್ವಾ? ಹಾಡು
ಹಾಡುಗಾರಿಕೆ ಏನಾದ್ರೂ ಕಲ್ತಿದ್ದ? ಎಷ್ಟು ಬಾರಿ ಹಾಡಿಗೆ ಹೋಗಿದ್ದಾಳೆ ಅವಳು? ಒಂದು ಸಂಗೀತ. ಅವಳಿಗೆ ಸಂಗೀತ ಕಲಿಸಿದ್ದು ನೀವು. ಇನ್ನು ನಾನು ಅವಳನ್ನು ಮದುವೆಯಾದೆ ಅಂತಾದ್ರೆ ಸಾಯುವಲ್ಲಿವರೆಗೆ ಸಂಗೀತ ಕೇಳುವುದು. ಅಯ್ಯೋ, ನನಗೆ ಸಂಗೀತ ಎನ್ನುವುದರ ಆದಿ ಅಂತ್ಯ ಮಧ್ಯ ಎಲ್ಲ ತಿಳಿದಾಯ್ತು. ನಾನು ಸಂಗೀತ ಹುಡುಗಿಯ ಸುದ್ದಿ ಮಾತಾಡಿದ್ದಲ್ಲಿ ಅದನ್ನೇ ನಾನು ಹೇಳಿದ್ದು. ಹುಡುಗನಿಗೆ ಬರುವಾಗ ಫಲಾರದ ವ್ಯವಸ್ಥೆ ಮಾಡಿಲ್ಲ. ಕಡುಬು ತಿನ್ನೋಣ. ಎಷ್ಟು? 25 ಕಡುಬು ತಿನ್ನುವಾಗ ಎಣ್ಣೆ ಹಾಕಿರೋದು ಹಾಕಿದ್ದೀರಾ? ಮತ್ತೆ ಅವರಿಗೆ ಗೊತ್ತಾಗುವುದು ಬೇಡ ಅಂತ ಸೂಚ್ಯವಾಗಿ ನಿಮಗೆ ತಿಳಿಸಿದ್ದು. ಹಾಗಲ್ಲ, ಹುಡುಗಿ ನಮಗಾಗಿ ಮುಂದುವರಿಸಿ. ಇದನ್ನೇನು ಮಾಡಬೇಕು? ಇದನ್ನೇನು ಮಾಡಬೇಕು? ಅದನ್ನು ನನ್ನ ಮೈನಲ್ಲಿ ಬಿಳಿ ಬಟ್ಟೆ ಹಾಕಿ ಗುರುತಿದ್ದ ಮತ್ತೆ ಅನುಭವಕ್ಕೊಮ್ಮೆ ಮದುವೆ ಆಗ್ಲಿಕ್ಕೆ ಉಂಟಾ? ಮಂತ್ರ ತಕ್ಷಣ ಹೂವಾಯಿನ ಹುಡುಗಿಗ ಅಷ್ಟೇ ಹೇಳಿದ್ರೆ ಅವಳು ನನ್ನ ಕಾಲ ಅವರು ಸಂಪ್ರದಾಯ ಪುಣ್ಯಾತ್ಮ ಹೆಣ್ಣಾದರೂ ಗಂಡನ ಕಾಲಿಡಿಬೇಕಾದ ಸಂಪ್ರದಾಯ ಸಿಕ್ಕಾಗ ಈಗ ಗಂಡು ಕಾಲಿಡಲಿಕ್ಕೆ 4 ಜನ ಮುತ್ತೈದೆಯರು ಒಂದೊಮ್ಮೆ ಮಂಗಲಸೂತ್ರ ಮುಟ್ಟಿ ಈಗ ಮಜಾ ಇಲ್ಲ ನಿಮ್ಮ ಮಂಗಲಸೂತ್ರ ನೀವೇ ಮುಟ್ಟಿಕೊಳ್ಳಿ. ಇದನ್ನೇನು ಮಾಡಬೇಕು? ಇದನ್ನು ಪುಟ್ಟಿ ಪುಡಿ ಮಾಡಿ ನೀರಲ್ಲಿ ಗಂಟು ಕುಡಿಯಬೇಕು. ಸರ್ವ ಪವಿತ್ರವಾದ ಮಂಗಲಿಂದ ಹಾಕಿ ಇದು ನಾನು ಮಂತ್ರ ಹೇಳೋದು ಕುಡಿಯ ಗಂಟಿಗೆ ಆಯ್ತು, ಹೇಳಿ. ಅಲ್ಲಾಯ್ತಲ್ಲ? ಎಂತ ವಿಚಾರ? ಪುಣ್ಯಾತ್ಮ ಅವಳ ಕಿರುಗಳನ್ನು ನಿನ್ನ ಕಿರುಗಳನ್ನು ಹಿಡ್ಕೊಂಡ್ರೆ ಈ ಚಳಿಗೆ ಇಷ್ಟು ಎಣ್ಣೆ ಹಾಕ್ತಾರ? ಚಳಿಗೆ ಚುಟ್ಟುರೆ ಚುಟ್ಟುರೆ ಎಣ್ಣೆ ನಮ್ಮ ಶೋಣಿತಾಪುರದಲ್ಲಿ ಎಣ್ಣೆ ತುಂಬ ಉಂಟಮ್ಮ. ಯಾರು ಇಷ್ಟು ಎಣ್ಣೆ ಹಾಕ್ತಾರ? ನಮ್ಮ ತಂದೆಲ್ಲ ಹೀಗಿರಲಿಲ್ಲ. ಪ್ರಥಮ ದಿನ
ಆಡಿದ್ದು? ನಿನ್ನೆ ರೀತಿಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲ ಚಪ್ಪರ ಇಳಿಸಿಕೆ ನಾವು ಇದೆಲ್ಲಾದ್ಮೇಲೆ ಜಂಜಾಟದಲ್ಲಿ ಇಳಿಸಿಕೊಂಡು ಹೋಗ್ತಾರೆ. ಏನು ಅವ್ರಿಗೆ ಇಷ್ಟಂತ ಯಾವ ಹಿಂದೆ ಹೋಗಿದೆ ನೀವು ಅದೇ ಮುಗಿದ್ರೆ ನನ್ನ ಹೆಂಡತಿ ನಾನು ತಗೊಂಡದ್ದು ಹೋದೆ ಹಿರಿಯರೇ ಗಣ್ಯಾತಿ ಗಣ್ಯರೇ ಸಹೋದರ ಸಹೋದರಿಯರೇ, ನಾನು ನಮ್ಮ ಇಪ್ಪತ್ತನೇ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಹರಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನನಗೆ ಕೇಳಿದ್ದಲ್ಲ. ಅದಕ್ಕೆ ಸರಿಯಿಲ್ಲ. ನಾನು ಹೇಗೆ ಮಾಡಿದ್ದು ಆಗುದಿಲ್ಲ. ಒಂದು ಹಣವ ಪೂರ್ಣ ಹೀಗೆ ಮಾಡುವುದಾರ ಮೊದಲೇ ನೀವು ತೋಟದ ಉದ್ದ ಇತ್ತು ಹೇಗೆ ಹಿರಿಯರೇ ನೀವು ಹೀಗೆ ಫಲಾರ ಎರಡನೇ ಬಾರಿ ವ್ಯವಸ್ಥೆ ಮಾಡಲಿಲ್ಲ. ಇಷ್ಟು ಜನ ಯಾವತ್ತೂ ಇಲ್ಲಿ ಸೇರುವುದಿಲ್ಲ. ಅದರಂತ ಇವತ್ತು ವಿಶೇಷ ಅಂತ ಲೆಕ್ಕ ಅಲ್ವಾ? ನೋಡೋದ್ರಲ್ಲಿ ಕುಟ್ಟಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಕೇಳೋದು ನನಗೆ ಹೆಜ್ಜೆ ಬಿಟ್ಟಿದ್ದೀನಿ. ಈಗ ನೀವು ಏನು ಅಂತ ಹೇಳುದು? ನಮ್ಮ ಸ್ವರಗಳು ಅಲ್ಲಿ ಹಿಂದೆ ಕೇಳ್ಬೇಕು. ಕುಟ್ಬೇಕಲ್ಲಿ ಅಷ್ಟೇ ಅಲ್ವಾ? ಹೇಳಿಕೊಡಿ ಮುಗೀತಮ್ಮ. ಹಿರಿಯರೇ ಅಷ್ಟಿದವರು ಬಗ್ಗೆ ಹೇಳಿದ್ರೆ ಹೇಗೆ ಮೊದಲೇ 2 ಬಾರಿ ಬಂದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. 2 ಬಾರಿ ಬಲದ ಬದಿಯಲ್ಲಿ. ಹೌದು. ಈಗ ಯಾವ ಬದಿಯಲ್ಲಿ? ಈಗ ಹೊಳೆ ಬದಿಯಲ್ಲಿ. ತೀರ ಕೆಳಮಟ್ಟದಲ್ಲ, ಮಧ್ಯಮ ಸ್ಥಾಯಿ ಮಧ್ಯ ಒಂದು ಮಧ್ಯದಲ್ಲಿ ಹಾಗೆಲ್ಲ ಕೇಳುವಾಗೆ ಸೇರಿದೆ ಹಿರಿಯರೇ, ಗಣ್ಯ ಅತಿ ಗಣ್ಯರೇ, ಸಹೋದರ ಸಹೋದರಿಯರೇ, ಅದು ಅಗತ್ಯವೇ. ಸಹೋದರ ಸಹೋದರಿಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ ಪುರೋಹಿತರ ಹೆಂಡತಿಯನ್ನೇ ಕರ್ಕೊಂಡು ಹೋಗಿ ಪುಣ್ಯಾತ್ಮ ಕರ್ಕೊಂಡು ಹೋಗಿ ಜೀವನದಲ್ಲಿ ಅತ್ಯಂತ ಸಂತೃಪ್ತ ಸದಸ್ಯ ನಾನು. 25 ವರ್ಷದಿಂದ ನಾನು ಅನುಭವಿಸ್ತೀನಿ. ಕರ್ಕೊಂಡು ಹೋಗುವುದಿಲ್ಲ. ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ. ಹಾಗಂದ್ರೆ ಕುಟುಂಬದಲ್ಲಿ ಅತೃಪ್ತ, ನಾನು ಹೊರಗೆ ಬಂದಾಗ ಸಂತೃಪ್ತನಾಗಿದ್ದೀನಿ. ನೀವು ಹೇಳಿಕೊಟ್ಟು ನನ್ನ ಹೆಂಡತಿಯನ್ನಲ್ಲ, ನಿನ್ನ ಹೆಂಡತಿಯನ್ನು ನನ್ನ ಹೆಂಡತಿ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಮತ್ತೆ ಬೇರೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ? ನೀವು 1 ವಾರ ಇಲ್ಲಿ ನಿಂತು ನಿಮ್ಗೆ ಹೇಳಿಕ್ಕಾಗಲಿಲ್ಲ. ಇಲ್ಲ ಸ್ವಾಮಿ, ನನಗೆ ಒಪ್ಪಿಕೊಂಡ ಕಾರ್ಯಕ್ರಮ ಉಂಟು. ನೀವೆಲ್ಲ ಆಶೀರ್ವದಿಸಿ ಹೇಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ಈ ಸೌಜನ್ಯವೇ ಸ್ವಾಮಿ ಬ್ರಾಹ್ಮಣೋತ್ತಮರೇ, ಮದುವೆ ಮಂಟಪವನ್ನು ನಾನು ಸೇರಿದಾಕ್ಷರದಲ್ಲಿ ನಿಮ್ಮ ಮೋರೆಯನ್ನು ನೋಡಿದಾಗ ತಾವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಅಂತ ಗೊತ್ತಾಗಿ ತಮ್ಮಲ್ಲಿ ಸ್ವಲ್ಪ ಲಘುವಾಗಿ ನಾವು ವ್ಯವಹರಿಸಿದ್ದೇನೆ ಬಿಟ್ರೆ ಬ್ರಾಹ್ಮಣರ ಬಗ್ಗೆ ಗೌರವ ಭಾವನೆ ಇಲ್ಲ ಅಂತ ಖಂಡಿತವಾಗಿ ತಿಳಿದುಕೊಳ್ಳಬಹುದು. ಬದುಕಿನಲ್ಲಿ ವಿನೋದ ಬೇಕು ಮಗನೇ. ಇಲ್ಲದ ಮೋರೆಯನ್ನು ಗಂಟಾಕಿ ಕೊಟ್ಕೊಂಡ್ರೆ ಏನು ಬದುಕಿನಲ್ಲಿ ಕರಗಿ ಹೋಗುವುದೇನು ಗಂಡು. ಆದ್ರೆ ಸ್ವಲ್ಪ ನೆಗಾಡಬೇಕು. ನಿಜವಾಗಿ ಸರಿಯಾಗಿ ನೆಗಾಡ್ತಾರೆ ಅವರಿಗೆ ಹೃದಯಾಘಾತ ಬರುವುದಿಲ್ಲ. ಆಮೇಲೆ ಯಾವ ಸಿಹಿ ರೋಗಗಳು ಬಾಧಿಸುವುದಿಲ್ಲ. ನರನಾಡಿಗಳ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ. ಆದ್ದರಿಂದ ನಗುತ್ತಾ ನಗುವಂತ ನಗುತ್ತಲೇ ಬದುಕಬೇಕಂತ ಹೇಳಿ ಪ್ರಾರ್ಥನೆ ಅದಕ್ಕೆ ಅಷ್ಟು ಕೇಳಿ ಬಂದಿದೆಯಾ? ಯಾರ್ಯಾರು ಮದುವೆ ಮಾಡಿದಂತ ನನಗೆ ಇಷ್ಟು ವಿನೋದ ಮಾಡುವಂತ ಗೊತ್ತಿಲ್ವಾ? ಯಾವುದು ದೂರದ ಸಂಬಂಧಿಗಳು, ಯಾವುದು ಹತ್ತಿರದ ಬಂಧುಗಳೆಲ್ಲ ಒಟ್ಟು ಸೇರಿ ಒಂದು ದಿವಸ ರಾತ್ರಿ ಬಹಳಷ್ಟು ವಿಶೇಷವಾಗಿ ನಗುತ್ತಾ ಬದುಕುತ್ತಾ ಇದ್ದೆ ಒಂದು ದೊಡ್ಡ ಕಾರ್ಯಕ್ರಮದ ಕೂಟ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ನಗರಬೇಕೆಂಬ ಕಾರಣಕ್ಕಾಗಿ ನಾವು ಹೀಗೆಲ್ಲ ಮಾಡಿಬಿಟ್ಟೆ ಹಾಗೆ ಮಾಡಬಹುದು ಅಂತ ಅನ್ಕೊಟ್ಟಿಲ್ವಾ? ಸ್ವಾಮಿ, ಭೂಲೋಕದಲ್ಲಿ ಬ್ರಾಹ್ಮಣರು ಹೇಗೆ ಅಂತ ಕೇಳಿದ್ರೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಒಂದು ಹರಿದಾಡುವ ಸರಿಸೃಪಗಳು, ಮತ್ತೊಂದು ನಡೆದಾಡುವಂತಹ ಬ್ರಾಹ್ಮಣ. ಸರಿಸೃಪ ಕಚ್ಚಿದ್ರೆ ಒಬ್ಬ ಸಾಯುತ್ತಾನೆ, ಒಬ್ಬ ಕರ್ಮಠ ಬ್ರಾಹ್ಮಣ ಶಾಪ ಕೊಟ್ಟು ಕುಟುಂಬ ಸರ್ವನಾಶ ಆಗ್ತದೆ. 7 ತಲೆಮಾರುಗಳಲ್ಲಿವರೆಗೆ ಆ ದೋಷ ಎನ್ನುವುದು ವ್ಯಾಪಿಸದಂತೆ. ಹಾಗಾದ್ರೆ ನಿಮ್ಮನ್ನು ನೋಡುವಾಗಲೇ ತಾವೊಬ್ಬರು ಕರ್ಮಠ ಬ್ರಾಹ್ಮಣ ಎನ್ನುವ ಹಾಗೆ ನನಗೆ ಅರ್ಥ ಆಯಿತು. ಕರ್ಮಠ ಬ್ರಾಹ್ಮಣ ಎನ್ನುವ ಪ್ರಭು, ಹೊಸಬಾಳ ಹೊಸ್ತಿಲಲ್ಲಿ ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರೆಯುತ್ತಾ ಇರುವಂತಹ ನೂತನ ವಧುವರರು ನಾವು. ತಮ್ಮಂತಹ ವೇದಜ್ಞರಾದಂತಹ ಬ್ರಾಹ್ಮಣರ ಒಂದು ಆಶೀರ್ವಾದ ಸಿಕ್ಕಿತು ಅಂತಾದ್ರೆ ನಾವು 10 ವರ್ಷಗಳ ಕಾಲ ಸುಖವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ.
ತಮ್ಮ ಆಶೀರ್ವಾದ ಬೇಕು ಈಗ. ಮಗ ನಿನ್ನ ಮಾತಾಡಿಗಳು ಮಗಳೇ, ಇವತ್ತು ವಿಶೇಷವಾದಂತಹ ಸಂದರ್ಭ ನೋಡಿ, ಎಷ್ಟು ಮಂದಿ ಎಲ್ಲ ಬಂದು ಸೇರಿದ್ದಾರೆ ನೋಡು. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಗೋವಿಂದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡವರು ಸೇರಿದ ವಿಶೇಷವಾದಂತಹ ಸಭೆಯ ಮಧ್ಯದಲ್ಲಿ ಈ ವೀರಪುರುಷರ ಕೈ ಹಿಡಿದು ನೀನು ಹೇಳಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕು ಮಗಳೇ. ಸತಿಗೆ ಪತಿಯೇ ಪರದೈವವು, ಸರಿಯಾಗಿ ನೆನಪಿಟ್ಟುಕೋ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು, ಸುಖ ದುಃಖಗಳೆಂದು ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇಟ್ಟದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದನ್ನು ಪಡೆದು ಸತ್ತಲಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ತಾನನ್ನು ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಗಳಾಗಿ ಪರ ಸುಖಕ್ಕೆ ಕಾರಣಗಳಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶಮಾತೆಯಾಗಿ ಬದುಕು ಮಾಡಲಿ. ಆದರ್ಶಮಾತೆಯಾಗಿ ಒಂದು ಬದಿಯವರು ಕರ ತಟ್ಟುತ್ತಾ ಇದ್ದಾರೆ, ಅವರಿಗೆ ಅದೇ ಕೆಲಸ ಕರತಾಳನ ಮಾಡ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ನೋಡಿ ಅಂತ ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿಯಲ್ಲಿ, ಅವರ ಕಿವಿಯಲ್ಲಿ ಗೇತು ಹಾಗಲ್ಲ, ಅವರವರು ಮಾತಾಡೋದನ್ನು ನಾನು ಗಮನಿಸಿದೆ. ಪುರೋಹಿತರಿಗೆ ಪಕ್ಷಪಾತ ಅಂತ ಹೇಳ್ತಾ ಇದ್ದಾರೆ. ಹಾಗಲ್ಲ, ವೇದ ಬಾಬಾ ಯಾಕೆ ಆಶೀರ್ವಾದ ಕೇಳಿದ್ದು ಹುಡುಗ, ನೀವು ಕೊಟ್ಟದ್ದು ಹುಡುಗಿ. ನಮ್ಮ ಪಂಕ್ತಿಯವರೆಲ್ಲ ಕೇಳ್ತಾ ಇದ್ದಾರೆ, ಹುಡುಗನಿಗಿಲ್ವಾ ಹುಡುಗನಿಗಿಲ್ವಾ ಅಂತ. ಅವ್ರು ಕೇಳ್ತಾ ಇದ್ದು ಗೊತ್ತಾಯ್ತು ನನಗೆ. ಆದ್ರೆ ನಾನೇನು ಅದ್ರ ಬಗ್ಗೆ ತಲೆ ಬಿಸಿ ಮಾಡುದಿಲ್ಲ, ನೀನು ಯೋಚಿಸಬೇಕಾಗತ್ತೆ ಇಲ್ಲ. ಆಗ ಅವಳ ಮುಖದೊಳಗೆ ಏನಿಷ್ಟು ಅವಸರ ಅಂತ ನಾನು ಜೋರು ಮಾಡಿ ಈಗೊಮ್ಮೆ ಸರಿಯಾಗಿ ನೋಡು. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಸರಿಯಾಗಿ ನೋಡು. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಕೈ ಕೆಂಪೇರುವ ಕೋಮಲಿ, ಮುದ್ದು ಮುದ್ದಾದ ನಗುವು, ಅರಸಿಗನಿಗೂ ಬಿಟ್ಟಿರಾದಂತ ಅಪ್ರತಿಮ ಸೌಂದರ್ಯವನ್ನು ಕೈಯಿಂದ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿ ಮುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ. ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಸಾಗರವು, ನೇಮ ನಿಶ್ಚಯ ಬದುಕೆ ಈ ಬಾಳ ಬಯಕೆ. ಕಾಮಿತಾರ್ಥವ ನೀವ ದೇವನೊಲುಮೆ ಇರಲಿ. ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ. ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಯೋಜಿಗದ ಈ ಜಗದಲ್ಲಿ ಜ್ಞಾನತನ ನಿನಗಿರಲಿ. ನಿಜ ಬಂಧು ಬಾಂಧವರ ಬಳಕೆ ಇರಲಿ. ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿ ಮುತ್ತುಗಳ ಇಂಪು ಕೇಳುತ್ತಿರಲಿ. ಕಡೆಗಡೆಗೂ ಆನಂದದ ಅನುಭವ ನಿನಗಿರಲಿ. ದೇವತಾನುಗ್ರಹ ಸದಾ ಇರಲಿ. ದೇವತಾನುಗ್ರಹ ಸದಾ ಇರಲಿ. ನಾವು ವೇದಜ್ಞರಾದಂತಹ ಬ್ರಾಹ್ಮಣರು ಎನ್ನುವುದು ಮತ್ತೊಮ್ಮೆ ನಿರೂಪವಾಯಿತು. ಹಾಗಂತ ತಮ್ಮಲ್ಲಿರುವಂತಹ ಈ ಸಂಗ್ರಹ ಎಲ್ಲ ಕೇಳುವಷ್ಟು ವ್ಯವಧಾನ ನಮಗಿಲ್ಲ. ನಾವು ಕಾಲಮಿತಿಯಲ್ಲಿದ್ದೇವೆ. ಹಾಗಾಗಿ ನಾವು ಊರಿಗೆ ಹೋದ ಮೇಲೆ ಅದಕ್ಕೆ ಬೇಕಾಗಿ ನಾನು ಇಷ್ಟು ವೇಗವಾಗಿ ಮಾತಾಡಿದ್ದೇನೆ. ಒಂದು 15 ದಿವಸ ನೀವು ನಮ್ಮ ಊರಿಗೆ ಬರಬೇಕು. ಸರಿ, ಅಹೋರಾತ್ರಿ ನಿರಂತರ ನಿಮ್ಮ ಈ ಪ್ರವಚನ ಮಾಲಿಕೆ ನಾವು ಕೂತ್ಕೊಂಡಿದ್ದರಲ್ಲಿ ಕೇಳು ಬರ್ಬೋದು. ಇನ್ನು 54 ದಿವಸ 154 ದಿವಸ ಒಪ್ಪಿಕೊಂಡ ಕಾರ್ಯಕ್ರಮ ಉಂಟು. ಇನ್ನು ಮುಗಿದು ಮಳೆ ಪ್ರಾರಂಭವಾಗ ಪಾಠಕ್ಕೆ ಬರುತ್ತೇನೆ. ಹೌದಲ್ಲ? ಹಾಗಾದ್ರೆ ನಾವು ವಿಶೇಷವಾದಂತಹ ಪೂಜೆ ನಡೆಸುವ ಒಳಗೆ ಅದನ್ನೆಲ್ಲ ಪೂರೈಸಿಕೊಂಡು ಹೋಗಿ. ಅದಲ್ಲ